ಮನೆಯ ಹಸ್ತಾಂತರ ಕಾರ್ಯಕ್ರಮ ಕೀ ಹಸ್ತಾಂತರ ಕಾರ್ಯಕ್ರಮ ಇದೀಗ ತಾನೇ ಗೌರವಾನ್ವಿತ ಯುಟಿ ಖಾದರ್ ಸಾಹೇಬ್ರವರ ನೇತೃತ್ವದಲ್ಲಿ ಹಸ್ತಾಂತರಿಸಲಿಕ್ಕೆ ನಾವು ಸಜ್ಜುಗೊಂಡಿದ್ದೇವೆ. ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ ಫಾತಿಹಾ. ಔದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಇಹ್ದಿನಸ್ ಸಿರಾತಲ್ ಮುಸ್ತಖೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ಲೂಬಿ ಅಲೈಹಿಮ್ ವಲದ್ದಾಲ್ಲೀನ್. ಆಮೀನ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹುಸ್ ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಕುಲ್ ಅಊದು ಬಿರಬ್ಬಿಲ್ ಫಲಕ್ ಮಿನ್ ಶರ್ರಿ ಮಾ ಖಲಕ ವ ಮಿನ್ ಶರ್ರಿ ಗಾಸಿಕಿನ್ ಇದಾ ವಕಬ್ ವ ಮಿನ್ ಶರ್ರಿ ನಫಾಥಾತಿ ಫಿಲ್ ಉಖದ್ ವ ಮಿನ್ ಶರ್ರಿ ಹಾಸಿದಿನ್ ಇದಾ ಹಸದ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಕುಲ್ ಅಊದು ಬಿರಬ್ಬಿನ್ ನಾಸ್ ಮಲಿಕಿನ್ ನಾಸ್ ಇಲಾಹಿನ್ ನಾಸ್ ಮಿನ್ ಶರ್ರಿಲ್ ವಸ್ವಾಸಿಲ್ ಖನ್ನಾಸ್ الذي يوسوس في صدور الناس من الجنة والناس. الحمد لله رب العالمين الذي أنعم علينا بالإيمان وهدانا إلى دين الإسلام. اللهم صل على رسولك سيدنا محمد وعلى آل سيدنا ومولانا محمد. اللهم حصل كل حلال مرادنا وبلغ مقصودنا وقضي حاجاتنا واشف أمراضنا يا قاضي الحاجات. اللهم لا تدع لنا في مقامنا في يومنا في بيتنا هذا ذنبا إلا غفرته ولا عيبا إلا سترته ولا هما إلا فرجته ولا دينا إلا أديته ولا مريضا إلا شفيته ولا شيطانا إلا أهلكته ولا حاجة لك رضا فيها إلا يسرتها يا رب العالمين. اللهم أنزل على الدار بركة وعزة وعفة وسلامة وسكينة وراحة حتى إلى يوم القيامة. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على سيدنا محمد وآله وصحبه أجمعين. ಸುಬ್ಹಾನ ರಬ್ಬಿಕ ರಬ್ಬಿಲ್ ಇಜ್ಜತಿ ಅಮ್ಮಾ ಯಸಿಫೂನ್ ಸಲಾಮುನ್ ಅಲಲ್ ಮುರ್ಸಲೀನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್. ಆತ್ಮೀಯರೇ, ಬಹಳಷ್ಟು ಒಂದು ಅತ್ಯುತ್ತಮವಾದ ಒಂದು ಸುಂದರವಾದ ಒಂದು ಕಾರ್ಯಕ್ರಮದಲ್ಲೆಲ್ಲರೂ ನಾವು ಅಡಗಿಕೊಂಡಿದ್ದೇವೆ. ಇನ್ಶಾ ಅಲ್ಲಾ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲಾ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇದರ ವತಿಯಿಂದ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದು ನವೀಕೃತವಾದಂಥ ಒಂದು ಮನೆಯ ಕೀ ಹಸ್ತಾಂತರ ಕಾರ್ಯಕ್ರಮದಲ್ಲಾಗಿದೆ ನಾವೆಲ್ಲರೂ ಇಲ್ಲಿ ಪಾಲ್ಗೊಂಡಿದ್ದು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ನ ಬಗ್ಗೆ ಬಹಳಷ್ಟು ಸವಿವರವಾಗಿ ತಾವೆಲ್ಲರೂ ತಿಳಿದಿರಬಹುದು ಎಂಬುದರೊಂದಿಗೆ ಹೆಚ್ಚೇನು ಮುನ್ನುಡಿ ಹೇಳದೆ ಒಂದೆರಡು ಮಾತುಗಳ ಮೂಲಕ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯಾತಿ ಎಲ್ಲ ಅತಿಥಿಗಳನ್ನು ಹಾಗೂ ಸಾಧಕರನ್ನು ಎಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರೊಂದಿಗೆ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶಾಪಿ ಬಬ್ಬುಕಟ್ಟೆ, ತಮಗೆಲ್ಲರಿಗೂ ತಿಳಿದಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಜಾತಿ ಧರ್ಮ ಭೇದ ಭಾವ ಯಾವುದನ್ನು ಕೂಡ ಲೆಕ್ಕಿಸದೆ ಎಲ್ಲರನ್ನು ಕೂಡ ಒಂದೇ ತಾಯಿಯ ಮಕ್ಕಳಂತೆ ಪ್ರೀತಿಸಿದ್ದುಕೊಂಡು ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಕಳೆದ ಮಾರ್ಚಿನಲ್ಲಿ ಪ್ರಾರಂಭವಾದಂತಹ ಕೋವಿಡ್-19ನ ಕಾರ್ಯಕ್ರಮದಲ್ಲಿ ಆ ಒಂದು ಸಂದರ್ಭದಲ್ಲಿ ಸರಿಸುಮಾರು 180 ಮನೆಗೆ ಹಿಂದೂ ಮುಸ್ಲಿಂ ಕ್ರಿಸ್ತರೆಂಬ ಜಾತಿ ಭೇದವೇನನ್ನು ಕೂಡ ನೋಡದೆ ಸರಿಸುಮಾರು 180 ಮನೆಯ ಬಡವರಿಗೆ ರೇಷನ್, ಅಕ್ಕಿ ಹಾಗೂ ಮುಂತಾದವುಗಳನ್ನು ಕಿಟ್ಟುಗಳನ್ನು ಕೊಟ್ಟು ತನ್ನ ಆ ಒಂದು ವರ್ಚಸ್ಸನ್ನು ಅವರು ಹೆಚ್ಚಿಸಿಕೊಂಡಿದ್ದಾರೆ. ಯಾಕೆಂತ ಹೇಳಿದರೆ ಉದಾರ ದಾನಿಗಳಾದ ಸಹಾಯ ಸಹಕಾರವನ್ನು ಯಾಚಿಸಿ ಬಡವರಿಗೆ ಬೇಕಾಗಿ ಬಹಳಷ್ಟು ಕಷ್ಟಪಟ್ಟವರಾಗಿದ್ದಾರೆ ಶಾಪಿ ಬಬ್ಬುಗಟ್ಟೆಯವರು. ಅದು ಮಾತ್ರವಲ್ಲ, ಹಲವಾರು ಜನರು ಹಾಸ್ಪಿಟಲ್ನಿದ್ದಾಗ ಅವರ ಡಿಸ್ಚಾರ್ಜಿಗೆ ಬೇಕಾಗಿ ಅಥವಾ ಬಡವರಿಗೆ ಏನೆಲ್ಲ ಬೇಕು ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ಅದರಲ್ಲೊಂದಾದಂತಹ ನಮ್ಮ ಸುಭಾಷ್ ನಗರದಲ್ಲಿ 2 ಮನೆ,
ಒಂದು ಮನೆ ಇವತ್ತು ನಾವು ಕೀ ಹಸ್ತಾಂತರ ಮಾಡುವ ಇದೊಂದು ಮನೆ, ಮತ್ತು ಪಕ್ಕದಲ್ಲಿದ್ದಂಥ ಇನ್ನೊಂದು ಮನೆ ಕೂಡ ಅಲ್ಲಿ ನಡೀತಾ ಇದೆ. ಲಿಂಟನ್ ತನಕ ಆ ಕಾರ್ಯಕ್ರಮ ಪೂರ್ತಿಯಾಗಿದೆ. 1-2 ತಿಂಗಳ ಒಳಗೆ ಆ ಮನೆ ಕೂಡ ಇನ್ಶಾ ಅಲ್ಲಾಹನ ಅನುಗ್ರಹದಿಂದ ಅದು ಪೂರ್ತಿಯಾಗಬಹುದೆಂಬ ಒಂದು ದುವಾ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದೀಗ ಈ ಒಂದು ಮನೆಯ ಕೀ ಹಸ್ತಾಂತರ ಕಾರ್ಯಕ್ರಮ ನಮ್ಮ ಶಾಫಿ ಬಬ್ಬುಗಟ್ಟೆ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಕಂಡ ಅತ್ಯುನ್ನತ ಓರ್ವ ಶಾಸಕರು ಕೂಡ ನಮ್ಮ ಈ ಕೋವಿಡ್-19ನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 7-8 ಶಾಸಕರು ಕೂಡ ಇದ್ದರೆ, ಒಂದು ಕೋವಿಡ್-19ನ ಈ ಒಂದು ಕೊರೋನಾ ಸಮಯದಲ್ಲಿ ಪ್ರತಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಎಲ್ಲರ ಕಷ್ಟ ನಷ್ಟ ನೋವು ನಲಿವುಗಳಲ್ಲಿ ಸ್ಪಂದಿಸಿ ತನ್ನ ಹೆಸರನ್ನು ವಾಸಿಸಿದಂತಹ ನಮ್ಮ ಸನ್ಮಾನ್ಯ ನಮ್ಮ ಉಳ್ಳಾಲ ಮಂಗಳೂರು ಶಾಸಕರಾಗಿದ್ದಂಥ ಶ್ರೀಮಾನ್ UT ಖಾದರ್ ಸಾಹೇಬರವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಬೇಕಂತ ಹೇಳಿ ನಾವು ಮತ್ತು ನಮ್ಮ ಶಾಫಿ ಬಬ್ಬುಗಟ್ಟೆ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿ ವೇದಿಕೆಗಳ ಒಂದು ಕಾರ್ಯಕ್ರಮ ನಾವು ಚರ್ಚಿಸಿದಾಗ ಈ ಮನೆಯ ಕೀ ಹಸ್ತಾಂತರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರನ್ನು ಕರೆಯಬೇಕು ಒಂದು ತೀರ್ಮಾನಕ್ಕೆ ನಾವು ಬಂದಾಗ ಒಮ್ಮತದ ಅಭಿಪ್ರಾಯದಿಂದ ನಮ್ಮ ಶಾಫಿ ಬಬ್ಬುಗಟ್ಟೆ ಅವರು ನಮ್ಮ ಶಾಸಕರನ್ನು ಆಮಂತ್ರಿಸಿದ್ದಾರೆ. ಅವರ ದಿವ್ಯ ಹಸ್ತದಿಂದ ಈ ಮನೆಯ ಕೀ ಹಸ್ತಾಂತರವನ್ನು ನಾವು ಇಲ್ಲಿ ಮಾಡಿ ಇನ್ಶಾ ಅಲ್ಲಾ ಈ ಮನೆಯನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. ಅದೇ ಥರ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ಅತಿಥಿಗಳಿದ್ದಾರೆ. ನಮ್ಮ ಖಾದರ್ ಸಾಹೇಬರನ್ನು ನಾನು ಹೆಚ್ಚೇನು ಹೋಗಲಿಕ್ಕೆ ಇಷ್ಟಪಡುವುದು, ತಮಗೆಲ್ಲರಿಗೂ ತಿಳಿದ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಅವರು ನಾವು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಇಂದಿನ ಕಾರ್ಯಕ್ರಮದ ಗಣ್ಯ ಅತಿಥಿಯಾಗಿದ್ದಾರೆ ನಮ್ಮ ನಿತ್ಯಾದರ್ ಶೆಟ್ಟು ಸಾರು. ಅವರ ಬಗ್ಗೆ ನಾನು ಹೆಚ್ಚೆಲ್ಲ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಎಲ್ಲ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಜಾತಿ ಭೇದ ಏನು ನೋಡದೆ ಎಲ್ಲರೊಂದಿಗೂ ಬಹಳಷ್ಟು ಒಂದು ಒಳ್ಳೆಯ ಉತ್ತಮ ಬಾಂಧವ್ಯದಲ್ಲಿ ಬೆರೆಯುವಂಥವರು ವ್ಯಕ್ತಿಯಾಗಿದ್ದಾರೆ ನಮ್ಮ ಶ್ರೀಮಾನ್ ವಿದ್ಯಾಧರ್ ಶೆಟ್ಟಿ. ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ನನ್ನ ಕುಟುಂಬಸ್ಥರು, ನನ್ನ ಭಾವ ಕೂಡ ಆಗಿದ್ದಾರೆ. ಮಂಗಳೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿರತಕ್ಕಂಥ MT ಮೊಹಮ್ಮದ್ ಮೊನಾಕರ್ ಅವರು ನಮ್ಮೊಂದಿಗೆ ಬಹಳಷ್ಟು ನಿಕಟವಾದ ಸ್ನೇಹ ಇಟ್ಟುಕೊಂಡಂಥವರು ವ್ಯಕ್ತಿ ಕೂಡ ಆಗಿದ್ದಾರೆ. ನಮ್ಮ ಮೊಹಮ್ಮದ್ ಮೊನಾಕ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಾಧಕರು 2-3 ಜನ ಸಾಧಕರಿದ್ದಾರೆ. ಓರ್ವರು ಸಾಧಕರಾಗಿದ್ದಾರೆ ಹಮ್ಜಾ ಮಲಾರ್. ತಮಗೆಲ್ಲರಿಗೂ ತಿಳಿದಿರಬಹುದು. ಹಮ್ಜಾ ಮಲಾರ್ ಅಂತ ಹೇಳಿದರೆ ಸರಿಸುಮಾರು ನಮ್ಮ ಬ್ಯಾರಿ ಜನಾಂಗಕ್ಕೆ ಹಮ್ಜಾ ಮಲಾರ್ನ ಬಗ್ಗೆ ಗೊತ್ತಿಲ್ಲದವರು ಯಾರೂ ಇದ್ದಾರೆ. ಎಲ್ಲರಿಗೂ ಅವ್ರಿಗೆ ಪರಿಚಯ ಇದೆ. ಕಾರಣ ಏನಂತ ಹೇಳಿದರೆ ಸರಿಸುಮಾರು 20 ವರ್ಷಕ್ಕೆ ಮೊದಲು ಮೊಯ್ಲಾಂಜಿ ಎಂಬ ಒಂದು ಬ್ಯಾರಿ ಪತ್ರವನ್ನು ರಚನೆ ಮಾಡಿ ಆ ಪತ್ರ ಮೂಲಕ ಜನಸಾಮಾನ್ಯರಿಗೆ ಎಲ್ಲರಿಗೆ ಬೇಕಾದಂಥ ಮಾಹಿತಿ ಕೂಡ ಕೊಟ್ಟವರು ಮಾತ್ರವಲ್ಲ, ಇವತ್ತು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದಲ್ಲಿ ಬಹಳಷ್ಟು ಹೆಚ್ಚು ಪ್ರಶಂಸೆ ಮತ್ತು ಪ್ರಶಸ್ತಿಯನ್ನು ಪಡ್ಕೊಂಡವರು ಕೂಡ ಆಗಿದ್ದಾರೆ. ನಮ್ಮ ಹಮ್ಜಾ ಮಲಾರ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಇಂದು ಅವರನ್ನು ನಾವು ಗುರುತಿಸಿ ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ಕೂಡ ನಾವು ಇಟ್ಟಿದ್ದೇವೆ. ಸನ್ಮಾನ ಸ್ವೀಕರಿಸಲಿಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನನ್ನ ಕುಟುಂಬಸ್ಥರು ಕೂಡ ಆಗಿದ್ದಂಥ ಅನ್ಸಾರ್ ಇನೋಲಿ ಕೂಡ ಓರ್ವ ಪತ್ರಕರ್ತ ಕೂಡ ಆಗಿದ್ದಾರೆ. ನಮ್ಮ ಅನ್ಸಾರ್ ಇನೋಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಸನ್ಮಾನಿಸಲ್ಪಡುವಂಥವರು ವ್ಯಕ್ತಿ ಕೂಡ ಆಗಿದ್ದಾರೆ. ಇನ್ನೋರ್ವರು ಯುವ ಖ್ಯಾತ ನ್ಯಾಯವಾದಿಯಾಗಿದ್ದಾರೆ ನಮ್ಮ ಹಫ್ರೀದ್ ಸಜಿಪಾ. ಅವರು ಬಹಳಷ್ಟು ನಮ್ಮ ಈ ಕೋವಿಡ್ ಸಮಯದಲ್ಲಿ ಬಹಳಷ್ಟು ಸಮಾಜ ಸೇವಾ ಕಾರ್ಯಕ್ರಮ ಮಾಡಿಕೊಂಡು ಹೆಸರುವಾಸಿಯಾಗಿರ್ತಕ್ಕಂಥವರು ವ್ಯಕ್ತಿಯಾಗಿದ್ದಾರೆ. ಹಫ್ರೀದ್ ಸಜಿಪಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತಿಸುವುದರೊಂದಿಗೆ ಅವರನ್ನು ಕೂಡ ಈ ಕಾರ್ಯಕ್ರಮ ಸನ್ಮಾನಿಸಲಿಕ್ಕಿದ್ದಾರೆ. ಅವರು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದು ಅಲ್ಲದೆ ಇನ್ನೋರ್ವ ನಮ್ಮ ಇಲ್ಲಿ ಅತಿಥಿ ಆಲ್ವಿನ್ ಡಿಸೋಜ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದು ಅಲ್ಲದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ಸ್ನೇಹಿತರಲ್ಲಿದ್ದಾರೆ. ಅವರೆಲ್ಲರನ್ನು ಮೊಟ್ಟ ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರೊಂದಿಗೆ ಶಾಫಿ ಬಬ್ಬುಗಟ್ಟೆ ಅವರ ಈ ಒಂದು ನೇತೃತ್ವ, ಈ ಒಂದು ಅವಿರತ ಪರಿಶ್ರಮ, ಅವರು ಮಾಡಿದಂಥ ಈ ಕಾರ್ಯಕ್ರಮ ಜನಸಾಮಾನ್ಯರಿಗೆಲ್ಲರಿಗೆ ಒಂದು ಮಾದರಿಗೆ ಆಗಲಿ ಅಂತ ಹೇಳುವುದರೊಂದಿಗೆ ಈ ಮೊಟ್ಟ ಮೊದಲಾಗಿ ಈ ಕಾರ್ಯಕ್ರಮ ಎಲ್ಲರನ್ನು ರೂಪಿಸಲಿಕ್ಕೆ ಆಹೋರಾತ್ರಿ ಬಹಳಷ್ಟು ಕಷ್ಟಪಟ್ಟ ಓರ್ವ ಏಕೈಕ ವ್ಯಕ್ತಿಯಾಗಿದ್ದಾರೆ ಶಾಫಿ ಬಬ್ಬುಗಟ್ಟೆ ಅವರು. ಅವರೊಬ್ಬರ ಅವಿರತ ಪರಿಶ್ರಮದ ಫಲವಾಗಿದೆ. ನಾವೆಲ್ಲರೂ ಸಮಿತಿಯಲ್ಲೂ ಇದ್ದರೂ ಕೂಡ ಎಲ್ಲ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದುಕೊಂಡು ಎಲ್ಲರೊಂದಿಗೆ ಬಹಳಷ್ಟು ಒಳ್ಳೆಯ ಪ್ರೀತಿ ಬಾಂಧವ್ಯದಿಂದ ಬರೆಯುತ್ತಿರುವವರು ವ್ಯಕ್ತಿಯಾಗಿದ್ದಾರೆ ನಮ್ಮ ಶಾಫಿ ಬಬ್ಬುಗಟ್ಟೆ. ಅವರ ಒರುವರ ನೇತೃತ್ವ ಅಂತ ಹೇಳ್ಬೋದು. ಅವರ ಒರುವರ ನೇತೃತ್ವದಲ್ಲಿ ಇದೊಂದು ಮನೆ ಇನ್ನೊಂದು ಮನೆಯಲ್ಲಿ ನಡೀತಾ ಇದೆ. ಅವರೊಂದು ಕನಸಿದೆ, ಅಲ್ಲಾಹನ ಅನುಗ್ರಹ ಇದ್ದರೆ ಇನ್ನೂ 10 ಹಲವಾರು ಮನೆಯನ್ನು ಪಾಪದವರಿಗೆ ನಿರ್ಮಿಸಿಕೊಡ್ಲಿಕ್ಕೆ ನನಗೊಂದು ಕನಸಿದೆ ಎಂಬುದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜಗದೊಡೆಯನಾದ ಅಲ್ಲಾಹು ಅವರಿಗೆ ಅದಕ್ಕೆ ಒಂದು ಭಾಗ್ಯವನ್ನು ಕೂಡ ಅಲ್ಲಾಹು ಕೊಡಲಿ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸುವುದರೊಂದಿಗೆ ಇವತ್ತು ನಾವು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇದರ ಜಿಲ್ಲಾ ಸಮಿತಿ ವತಿಯಿಂದ ನಾವೊಂದು ಮನೆಯನ್ನು ಹಸ್ತಾಂತರ ಮಾಡಲು ಇವತ್ತೊಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ
ನಾವು ನಮ್ಮ ಮಾನ್ಯ ಶಾಸಕರಾದ ಅಂದರೆ ಈ ಉಳ್ಳಾಲ ಕ್ಷೇತ್ರದ ಎಲ್ಲರ ಮನೆ ಮಗ ಅಂತ ಹೇಳ್ಬೋದು. ಅಂಥ ಒಂದು ಒಳ್ಳೆಯ ಶಾಸಕ ನಮಗೆ ಈ ಕೋವಿಡ್-19 ಈ ವೈರಸ್ ಇರುವ ಸಮಯದಲ್ಲಿ 8 ಶಾಸಕರು ಒಂದು MP ಇರುವ ಈ ಕ್ಷೇತ್ರದಲ್ಲಿ ಒಬ್ಬರು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಈ ಸಮಯದಲ್ಲಿ ಕೆಲಸ ಮಾಡಿ ಜನರ ಮೆಚ್ಚುಗೆಯನ್ನು ಪಡೆದಂಥ ಶಾಸಕರಾಗಿದ್ದಾರೆ. ಅದು ಅಲ್ಲದೆ ನನ್ನ ಈ ಶಾಸಕರ ಬಗ್ಗೆ ನನಗೆ ಹೇಳಲಿಕ್ಕೆ ತುಂಬ ದಿನಗಳು ಬೇಕಾಗ್ತದೆ. ಕಾರಣ ನಾನು ಕೂಡ ಒಂದು ತಪ್ಪು ಮಾಡಿ ಶಾಸಕರನ್ನು ಬಿಟ್ಟು ಹೋದವ. ಯಾಕೆಂದರೆ ಶಾಸಕರ ಮನಸ್ಸು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನಮ್ಮ ಮನಸ್ಸಲ್ಲಿ ಕೆಲವು ಏನೋ ಒಂದು ದುರುದ್ದೇಶ ಬಂದು ನಮ್ಮನ್ನು ಹಾಳು ಮಾಡಿಬಿಡುತ್ತದೆ. ಆದ್ದರಿಂದ ನಾನು ಮಾಡಿದ ತಪ್ಪು ಅದು ದೊಡ್ಡ ತಪ್ಪು ಅಂತ ನಾನು ಈ ಎಲ್ಲರ ಮುಂದೆ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರ ಮುಂದೆ ನನಗೆ ಶಾಸಕರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಉಂಟು. ಯಾಕೆಂದರೆ ನಿಮ್ಮೊಟ್ಟಿಗೆ ಈ ಮನೆ ಹಸ್ತಾಂತರ ವಿಷಯದಲ್ಲಿ ಈ 2 ಮಾತು ನನಗೆ ಹೇಳಲಿಕ್ಕೆ ನನ್ನ ಕರ್ತವ್ಯ ಆಗಿರುತ್ತದೆ. ಇಂಥ ಒಂದು ಶಾಸಕರು ನಮಗೆ ಸಿಕ್ಕಿದ್ದು ದೊಡ್ಡ ಪುಣ್ಯ. 8 ಶಾಸಕರಿದ್ದಾರೆ, 1 MP ಅವರಿದ್ದಾರೆ. ನಾನು ಪ್ರತಿಯೊಂದು ದಿನ ಮಾಧ್ಯಮ TV ಇದರಲ್ಲಿ ನೋಡುವಾಗ ಎಲ್ಲೂ ನೋಡಿದರೂ ಶವ ಸಂಸ್ಕಾರದಲ್ಲೂ ನಮ್ಮ ಶಾಸಕರಿದ್ದಾರೆ. ಬೇರೆಯವರನ್ನು ನೋಡುವಾಗ ಅಲ್ಲಿ ಅದಕ್ಕೆ ಆಸ್ಪದ ಕೊಡದೆ ಗಲಾಟೆ ಮಾಡುವುದನ್ನು ನಾನು ನೋಡಿದ್ದೇನೆ. ಯಾಕೆಂದರೆ ಎಲ್ಲರನ್ನು ನಾನು ಒಂದೇ ಕಣ್ಣಲ್ಲಿ ನೋಡುವವ. ನಮ್ಮ ಸಂಘಟನೆ ಪರವಾಗಿ ಕೂಡ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶಾಸಕರೊಟ್ಟಿಗೆ ಯಾರೆಲ್ಲ ಕೆಲಸ ಮಾಡುತ್ತಾ ಇದ್ದಾರೆ ಅವರೆಲ್ಲ ಪ್ರೀತಿಯಿಂದ ಕೆಲಸ ಮಾಡುತ್ತಾ ಇದ್ದಾರೆ. ಕೆಲವು ಜನರು ಶಾಸಕರಿಂದ ಏನಾದರೂ ಆಗದ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೆ ಅದು ಮಾಡಿಕೊಡದಿದ್ದರೆ ಶಾಸಕರು ಹಾಲಾಗಿರುತ್ತಾರೆ. ಇದು ಜನರಿಗೆ ತಿಳಿದಿರಬೇಕು. ನಾನು ಯಾವುದೇ ಕಾರಣಕ್ಕೂ ಉಳ್ಳಾಲ ಕ್ಷೇತ್ರದಲ್ಲಿ ನಮಗೆ UT ಖಾದರ್ ಅಂತ ಒಂದು ಶಾಸಕರು ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ನಮ್ಮಂತಹ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಟ್ಟು ಒಂದೇ ಮಾತಲ್ಲಿ ನಮ್ಮ ಸಂಘಟನೆ ಆಹ್ವಾನ ಕೊಟ್ಟಾಗ ಬರ್ತೇನಂತ ಹೇಳಿ ನಮ್ಮ ಈ ಮನೆ ಹಸ್ತಾಂತರಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ಇದನ್ನು ನಾನು ನನ್ನ ಜೀವಮಾನದಲ್ಲಿ ಮರೆಯಲ್ಲ. ಯಾಕೆಂದರೆ ಒಂದು ಗೆಸ್ಟನ್ನು ಕರೆಯುವಾಗ ಅವರಿಗೆ ಸಾವಿರಾರು ಕಾಲ್ ಮಾಡಬೇಕು. ನಿಜವಾಗಿ ಹೇಳ್ತೇನೆ, ನಾನು ಖಾದರ್ ಸರಿಗೆ ಒಂದೇ ಕಾಲ್ ಮಾಡಿದ್ದು, ಆಮೇಲೆ ಕಾಲ್ ಮಾಡಿಲ್ಲ. ಅವರಾಗಿ ಇವತ್ತು ಹೇಳಿದ್ದಾರೆ ನಾನು ಬರ್ತಾ ಇದ್ದೇನೆ ಶಾಪಿ ಅಂತ. ಆಗಿರುವ ಇಂಥ ಒಂದು ಶಾಸಕರು ನಮ್ಮ ಪಕ್ಕದಲ್ಲಿರುವಾಗ ನಾವು ಅದನ್ನು ಗೊತ್ತಿಲ್ಲದಾಗೆ ಇದು ಮಾಡ್ತಾ ಇದ್ದೇವೆ. ಯಾವುದೋ ಒಂದು ಊರಲ್ಲಿ ಒಂದು ವಜ್ರ ಇದೆ, ನಮ್ಮ ಈ ಊರಲ್ಲಿರುವ ವಜ್ರವನ್ನು ನಾವು ಕಣ್ಣಿದ್ದ ಕುರುಡರಂತೆ ಮಾಡ್ತಾ ಇದ್ದೇವೆ. ಒಂದು ಇದೇ ಕಾರ್ಯಕ್ರಮಕ್ಕೆ ಅವರನ್ನು ಆಗಮನಿಸಿದಾಗ ನನಗೆ ಕೆಲವು ಕಾಲುಗಳು ಬಂತು. ಏನು ನೀನು ಕಾಂಗ್ರೆಸ್ಸಿಗೆ ಸೇರಿದ್ಯಾ ಅಥವಾ ನೀನು ಎಂಥದ್ದು ಮಾರ ಅಂತ. ನಾನು ಹೇಳಿದೆ ನನ್ನ ಕರ್ತವ್ಯ ಸಂಘಟನೆಯ, ನಾನು ಅದು ಮಾಡ್ತಾ ಇದ್ದೇನೆ. ಶಾಸಕರು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಶಾಸಕರೊಟ್ಟಿಗೆ ಇಂಥ ಕೆಲಸಕ್ಕೆ ನಾನು ಕೈ ಜೋಡಿಸ್ತೇನೆ. ಇದು ನನ್ನ ಒಂದು ಸಂಘಟನೆ ಪರವಾಗಿ ನಾನು ಹೇಳಿದ ಮಾತು. ಇವತ್ತು ಬಡ 2 ಕುಟುಂಬಗಳಿಗೆ ಇದೊಂದು 3 ಲಕ್ಷದ ಅಂದಾಜಲ್ಲಿ ನಾವು ಈ ಮನೆಯನ್ನು ಇದು ಮಾಡಿದ್ದೇವೆ. ಅರ್ಧದಲ್ಲಿ ನಿಂತಿದ್ದ ಮನೆ, ಇನ್ನೊಂದು 12 ಲಕ್ಷದ ಮನೆ ಲಿಂಟಲ್ ತನಕ ಆಗಿದೆ. ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆದ್ದರಿಂದ ನಮ್ಮ ಸಂಘಟನೆಯಿಂದ ಇಂಥ ಕೆಲಸಗಳನ್ನು ಮಾಡಲು ನಮ್ಮ ಶಾಸಕರು ನಮ್ಮ ಸಂಘಟನೆಗೆ ಪ್ರೋತ್ಸಾಹ ಕೊಡಬೇಕು, ಸಹಕಾರ ಕೊಡಬೇಕೆಂದು ನಾನು ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಯಾಗಿ ಬಂದ ವಿದ್ಯಾಧರ್ ಶೆಟ್ಟಿ ಎಲ್ಲರಿಗೂ ಗೊತ್ತುಂಟು, ಹೊಸಕೂರಲು. ಇವರನ್ನು ನಾವು ಎಲ್ಲೋ ಕೇಳದ ಹೆಸರಿಲ್ಲ. ಎಲ್ಲೂ ಕೆಲವು ವಿದ್ಯಾಧರ್ ಶೆಟ್ಟಿ ಗೊತ್ತು. ಯಾವ ಇದರಲ್ಲೂ ಬರುತ್ತಾರೆ. ಅಂದರೆ ಅವರಿಗೆ ಜಾತಿ ಮತ ಭೇದ ಯಾವುದೂ ಇಲ್ಲ. ನಮ್ಮ ಶಾಸಕರಾಗಿ ಅವರೆಲ್ಲರಲ್ಲೂ ಹೋಗಿ ಪಾಲ್ಗೊಳ್ತಾರೆ. ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ರಾಜಕೀಯದ ಒಂದು ಇದರಲ್ಲಿ ಒಬ್ಬ ಪಂಚಾಯತಿ ಮೆಂಬರ್ ಆಗಿ, ಅವರ ಹೆಂಡತಿ ಪಂಚಾಯತಿ ಮೆಂಬರ್ ಆಗಿ, ಅವರ ಮಕ್ಕಳು ಪಂಚಾಯತಿ ಮೆಂಬರ್ ಆಗಿ, ಇವರು ಅಧ್ಯಕ್ಷರಾಗಿ, ಅವರ ಮಗ ಅಧ್ಯಕ್ಷರಾಗಿದ್ದ ಏಕೈಕ ಒಬ್ಬ ವ್ಯಕ್ತಿ ಅಂದರೆ ಮಲಾರ್ ಮೋಣಕರಂಥ ಒಂದು ರಾಜಕೀಯ ವ್ಯಕ್ತಿ ನನ್ನ ಅಣ್ಣನ ಮಗ ಆದರೂ ನಾನು ಹೇಳ್ತಾ ಇದ್ದೇನೆ, ಅವರಂಥ ಒಂದು ರಾಜಕೀಯ ವ್ಯಕ್ತಿ ನಾನು ಕಂಡ ಮಟ್ಟಲ್ಲಿ ಯಾರೂ ಇಲ್ಲ. ಯಾಕೆಂದರೆ ಅವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಪಂಚಾಯತಿ ಮೆಂಬರ್ ಆಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಅವರು ಈಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನಿರ್ವಹಿಸ್ತಾ ಇದ್ದಾರೆ. ಇಂಥ ತಾಲೂಕು ಪಂಚಾಯತಿ ಇಂಥ ಒಂದು ವ್ಯಕ್ತಿತ್ವ ಅಲ್ವ ನಮ್ಮ ಮಲಾರ್ ಮೋಣಕ. ಎಲ್ಲರಿಗೂ ಗೊತ್ತಿದ್ದ ಒಂದು ಹೆಸರು ಮಲಾರ್ ಮೋಣಕ ಅಂದರೆ ಎಲ್ಲರಿಗೂ ಗೊತ್ತುಂಟು. ಅವರು ನಮ್ಮ ಈ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೂ ನಮ್ಮ ಸಂಘಟನೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಖ್ಯಾತ ಪತ್ರಕರ್ತರಾದ ಹಮ್ಜಾ ಮಲಾರ್, ಎಲ್ಲರಿಗೂ ಗೊತ್ತಿದ್ದ ಒಂದು ವಿಷಯ. ಹಮ್ಜಾ ಮಲಾರ್ ಅಂದರೆ ಅದೊಂದು ಈಗ ನಮ್ಮ RK ಮದನಿ ಬೆಂಬಲ ಹೇಳಿದರು, ಮೊಯ್ಲಾಂಜಿ ಪತ್ರಿಕೆಯಲ್ಲಿ ಅವರು ಹೆಸರು ಪ್ರಸಿದ್ಧಿಯಾಗಿತ್ತು. ಆಮೇಲೆ
ಅವರು ಮಂಗಳೂರು ಮಿತ್ರ, ಅದೇ ರೀತಿ ವಿಜಯ ಕಿರಣ, ಕರಾವಳಿ ಅಲೆಯಲ್ಲಿ, ಈಗ ವಾರ್ತಾಭಾರತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಲವು ಪುಸ್ತಕಗಳನ್ನು ಬರೆದ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂಥ ಒಂದು ವ್ಯಕ್ತಿ ಅವರು. ಒಳ್ಳೆ ಸ್ವಭಾವದ ಒಂದು ಪತ್ರಕರ್ತರಾಗಿದ್ದಾರೆ. ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ, ಆದರೂ ನಾನು ಸವಿಸ್ತರವಾಗಿ ಚಿಕ್ಕದಾಗಿ ಹೇಳ್ತಾ ಇದ್ದೇನೆ. ಅಂಥ ಒಂದು ಪತ್ರಕರ್ತರಿಗೆ ನಮ್ಮ ಸಂಘಟನೆಯಿಂದ ಸನ್ಮಾನ ಮಾಡಲು ನಾವು ನಿರ್ಧರಿಸಿದ್ದೇವೆ. ತುಂಬ ಮನಸ್ಸಿನಲ್ಲಿ ಒಂದು ಸಂತೋಷವಾಗ್ತಾ ಇದೆ ಇಂತಹ ವ್ಯಕ್ತಿಗಳಿಗೆ ನಾವು ಸನ್ಮಾನ ಮಾಡುವುದಂತೆ. ಆಗಿರುವಾಗ ಅವರಿಗೂ ಕೂಡ ನಾವು ಒಂದು ಸನ್ಮಾನ ಕಾರ್ಯವನ್ನು ಇಟ್ಟಿದ್ದೇವೆ. ಮತ್ತೊಂದು ವಿಷಯ, ನಮ್ಮ ಮಾನ್ಯ ಯು ಟಿ ಖಾದರ್ ಅವರಿಗೆ ಕೊರೋನಾ ನಿಮಿತ್ತ ಕೆಲಸ ಮಾಡಿ ಜನರ ಮಧ್ಯೆ ಇದ್ದದ್ದರಿಂದ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಸನ್ಮಾನ ಕಾರ್ಯಕ್ರಮವೂ ಕೂಡ ಇದೆ. ಆದ್ದರಿಂದ ಮತ್ತು ಇನ್ನೋರ್ವ ನಮ್ಮ ಅನ್ಸಾರ್ ಹಿನೋಲಿ ಅಂದರೆ ಎಲ್ಲರಿಗೂ ಗೊತ್ತಿದೆ, ಒಬ್ಬರು ಪತ್ರಕರ್ತರು, ನಮ್ಮ ಎಲ್ಲರಿಗೂ ಯಾವ ಕಷ್ಟದಲ್ಲೂ ಅವರು ಸಿಗ್ತಾರೆ. ಆದ್ದರಿಂದ ಅನ್ಸಾರ್ ಹಿನೋಲಿ ಮೊನ್ನೆ ತಾನೇ ಒಂದು ಪ್ರಶಸ್ತಿ ಅವರಿಗೆ ಅವರ ಪಾಲಿಗೆ ಆಗಿದೆ. ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಸನ್ಮಾನಿಸಲು ನಮ್ಮ ಸಂಘಟನೆ ತೀರ್ಮಾನಿಸಲಾಗಿದೆ. ಮತ್ತು ಇನ್ನೋರ್ವ ಕಾನೂನು ವಿದ್ಯಾರ್ಥಿ, ಯಾಕೆಂದರೆ ಅಡ್ವೊಕೇಟ್ ಆಗಲಿಲ್ಲ, ಅವರು ಕಾನೂನು ಕಲಿತಾ ಇದ್ದಾರೆ. ಕಾನೂನು ವಿದ್ಯಾರ್ಥಿ ಅಫ್ರೀಜ್ ಸಜಿಪಾ ಇವರ ಲಾಕ್ಡೌನ್ ಸಮಯದಲ್ಲಿ ಇವರಿಗೆ ಸಿಕ್ಕಿದ ಶಾಲೆಯ ಎಂಥದ್ದು ಸ್ಕಾಲರ್ಶಿಪ್ ಹಣದಲ್ಲಿ ಇವರು ಆ ಸಮಯದಲ್ಲಿ ಅದನ್ನು ಲಾಕ್ಡೌನ್ ನಿಮಿತ್ತ ಎಲ್ಲರಿಗೆ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಅದು ಅಲ್ಲದೆ ಇವರು ಒಂದು ಸಂಘಟನೆ ಕೂಡ ಮಾಡಿ ಲಕ್ಷಾಂತರ ಹಣ ಸಂಗ್ರಹ ಮಾಡಿ ಆಸ್ಪತ್ರೆಯಲ್ಲಿದ್ದವರಿಗೆ ಸಹಾಯಹಸ್ತವನ್ನು ನೀಡಿದ ಒಬ್ಬ ವಿದ್ಯಾರ್ಥಿ ಆಗಿದ್ದಾರೆ. ಇಂತಹ ವಿದ್ಯಾರ್ಥಿಗಳು ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳುವಾಗ ನಾವು ಅವರನ್ನು ಅಭಿನಂದಿಸಲೇಬೇಕಾಗ್ತದೆ, ಅದು ನಮ್ಮ ಕರ್ತವ್ಯವಾಗ್ತದೆ. ಯಾಕೆಂದರೆ ಒಳ್ಳೆಯ ಒಬ್ಬರು ಶಾಸಕರು ಇದ್ದಾರೆ, ತಾಲೂಕು ಪಂಚಾಯತಿ ಅಧ್ಯಕ್ಷರು ಇದ್ದಾರೆ, ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ನಮ್ಮಲ್ಲಿದ್ದಾರೆ. ಅದೇ ರೀತಿ ಸಾಮಾಜಿಕವಾಗಿ ಹೋರಾಟ ಮಾಡುವ ಒಬ್ಬ ಕಾನೂನು ವಿದ್ಯಾರ್ಥಿಯು ನಮ್ಮಲ್ಲಿದ್ದಾರೆ. ಒಳ್ಳೆಯ ಪತ್ರಕರ್ತರು, ಪ್ರಶಸ್ತಿಗಳನ್ನು ಪಡೆದ ಪತ್ರಕರ್ತರು, ಪುಸ್ತಕಗಳನ್ನು ಬರೆದ ಪತ್ರಕರ್ತರು ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಇರುವಾಗ ಯು ಟಿ ಖಾದರ್ಗೆ ಏನು ಆಗಲ್ಲ. ಯಾಕೆಂದರೆ ಯು ಟಿ ಖಾದರ ಬದಲು ಒಂದು ಸಲ ಒಂದು ಕಿವಿಮಾತು ಹೇಳ್ತಾ ಇದ್ದೇನೆ, ನನ್ನನ್ನು ಒಂದು ಮೀಟಿಂಗಿಗೆ ಕರೆದ್ರು. 20 ಜನ ಯು ಟಿ ಖಾದರ್ ಎದುರುಗಡೆ ಕ್ಯಾಂಡಿಡೇಟ್ ಹಾಕಿದರು. ಆಗ ನಾನು ಹೋಗಿದ್ದೆ ತೊಕ್ಕೊಟ್ಟಲ್ಲಿ. ಆವಾಗ ನಾನು ಅವರ ಹತ್ರ ಹೇಳಿದೆ, ಎಂತ ಮಾರ ನೀವು 20 ಜನರನ್ನು ನಿಲ್ಲಿಸಿ ಒಬ್ಬರನ್ನು ಸೋಲಿಸಿದ್ರೆ ಜನರಿಗೆ ಗೊತ್ತಾಗುತ್ತದೆ ಅವರ ಅಗೆ ತೀರಿಸುವುದಂತ, ನೀವು ಒಬ್ಬರು ನಿಲ್ಲಿ, ಅದು ನಿಮ್ಮ ತಾಕತ್ ಅಂತ ಹೇಳಿ ಅದು ಒಂದೇ ಮೀಟಿಂಗ್ ಹೋಗಿ ನಾನು ಹಿಂದೆ ಬಂದಿದ್ದೆ. ಆದ್ದರಿಂದ ಯು ಟಿ ಖಾದರ್ ಅಂತೂ ಇದು ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ, ನಾವು ಮಾಡಿದ ತಪ್ಪುಗಳು ತಪ್ಪಾಗಿ ಹೋಯಿತು, ತಪ್ಪು ಮನುಷ್ಯರಿಂದ ಬರುತ್ತದೆ. ಇನ್ನು ಮುಂದೆ ನಮಗೆ ರಾಜಕೀಯದ ಯಾವುದೇ ಅಂಶಗಳು ನಾನು ಕೇಳುವುದಿಲ್ಲ. ನನ್ನ ಯಾವುದೇ ಒಂದು ಇದ್ದರೂ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ದುಡಿಯಲು ಇಚ್ಛೆಪಟ್ಟಿದ್ದೇನೆ. ಆದ್ದರಿಂದ ಯಾರ ಒಂದು ಆಸೆ ಅಭಿಲಾಷೆ ನನಗೆ ಬೇಡ, ಯಾರದಿರಲಿ. ನಮ್ಮ ಕರ್ತವ್ಯ ಏನುಂಟು, ಸಂಘಟನೆ ಮೂಲಕ ಕೆಲಸ ಮಾಡಿ ನಾವು ಬಡವರಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಕೊಡಬೇಕಾಗಿ ನಾನು ಮಗದೊಮ್ಮೆ ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಶಾಸಕರಲ್ಲಿ ಒಂದು ವಿನಂತಿ, ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಆಗಲಿಲ್ಲ. ಇಲ್ಲಿ 300 PDO ಅವರ ಹತ್ರ ಹೋದಾಗ ನಮ್ಮ ಇದಕ್ಕೆ 300 ಮಾಜಿ ಪಂಚಾಯತಿ ಅಧ್ಯಕ್ಷರು ರೈಮಾನ್ ನನ್ನೊಟ್ಟಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. PDO ಹತ್ರ ಹೇಳಿದೆ, ಅವರು ನೀರಿನ ವ್ಯವಸ್ಥೆಗೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಶಾಸಕರು ಈ ನೀರಿಗೆ ಇವರಿಗೆ ಮನೆ ಆಗಿದೆ, ಕೂತ್ಕೊಳ್ಳಿಕ್ಕೆ ನೀರಿನ ವ್ಯವಸ್ಥೆ ಒಂದು ಶಾಸಕರಿಂದ ಮಾಡಿಕೊಡಬೇಕು. ಅದು ಶಾಸಕರಲ್ಲಿ ನನ್ನ ಒಂದು ವಿನಂತಿ. ಆ ಮನೆಯವರು ಕೂಡ ಅವರ ಹತ್ರ ಹೇಳ್ಬೋದು. ಅದೇ ರೀತಿ ಈ ಮನೆ ಮೇಲುಗಡೆಯಿಂದ ನೀರು ಬರ್ತದೆ, ಈ ಮನೆಗೆ ಬೀಳುವ ಸಂಭವ ಇದೆ. ಆದ್ದರಿಂದ ಅದಕ್ಕೆ ಒಂದು ತೋಡಿನ ವ್ಯವಸ್ಥೆ ಕೂಡ ಪಂಚಾಯತಿ ಮುಖಾಂತರ ನೀವು ಮಾಡಿಕೊಡಬೇಕು ಸರ್. ಅದು ಅಲ್ಲದೆ ಮೇಲೆ 2 ಮರ ಇತ್ತು, ಅದನ್ನು ನಾವು ರೈಮಾನ್ ಅವರ ಉಪಸ್ಥಿತಿಯಲ್ಲಿ ಅರಣ್ಯ ಇಲಾಖೆಗೆ ಹೋಗಿ ಇದೆಲ್ಲ ಕೊಟ್ಟು ನಿನ್ನೆ ಬಂದು ಕಡಿದರು. ಆಗ ನಾನು ಹೇಳಿದೆ, ಒಳ್ಳೆಯ ನಿಮಗೆ ಚಾನ್ಸ್ ಮಾರಿ, ನಾಳೆ ಖಾದರ್ ಅವರು ಬರ್ತಾರೆ MLA, ಇವತ್ತು ನೀವು ಕಡಿದಿದ್ದರೆ ಇದನ್ನು ಅವರಿಗೆ ತೋರಿಸಿ ಅವರ ಹತ್ರ ನೀವು ಫೋನ್ ಮಾಡಿಸಿ ಮತ್ತೆ ಒಂದು ಇದು ಸಿಗ್ಬಹುದಿತ್ತು. ಒಳ್ಳೆದಾಯ್ತು ಸರ್ ನೀವು ಹೇಳಿದ್ದು, ನಾವು ಬಂದದ್ದು ಒಳ್ಳೆ ಇದಾಯ್ತು ಅಂತೇಳಿ ನನ್ನ ಅಧಿಕಾರಿ ಹೇಳಿದರು. ಆದ್ದರಿಂದ ನಾವು ಸಮಾಜಕ್ಕೆ ಏನು ಕೊಡಬೇಕು ಅದನ್ನು ಕೊಡಲಿಕ್ಕೆ ಹೋಗುವ, ರಾಜಕೀಯ ಮಾಡುವುದಲ್ಲ. ನಾವು ಯಾರು ರಾಜಕೀಯದಲ್ಲಿ ಒಳ್ಳೆ ಕೆಲಸ ಮಾಡುತ್ತಾರೆ ಅವರನ್ನು ನಾವು ಹೊಗಳಬೇಕು, ಅವರೊಟ್ಟಿಗೆ ಸಹಕಾರ ಮಾಡಬೇಕು, ಅವರೊಟ್ಟಿಗೆ ಕೆಲಸ ಮಾಡಬೇಕು. ಇದು ನನ್ನ ಒಂದು ಇದು. ಅದು ಬಿಟ್ಟು ಹಣದ ಆಸೆಗೆ ಅಥವಾ ಅಧಿಕಾರದ ಆಸೆಗೆ ನಾವು ಹೋಗಬಾರದು. ಯು ಟಿ ಖಾದರವನ್ನು ಇನ್ನು ಈ ಕ್ಷೇತ್ರದಲ್ಲಿ ನಾವು ಅವರ
ಇದು ಇರುವ ತನಕ, ಕೊನೆ ಉಸಿರು ಇರುವ ತನಕ ಇವರು ಈ ಕ್ಷೇತ್ರದ ಶಾಸಕರಾಗಿ ಉಳಿಯಬೇಕು. ಮುಂದೊಂದು ದಿನ ನಾನು ಮೊದಲೊಂದು ಸಲ ಹೇಳಿದ್ದೀನಿ, ಅವರು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಆಗುವುದು ಅಥವಾ ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಖಾದರ್ ಅವರು ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆಗಿ ಹೊರಹೊಮ್ಮುತ್ತಾರೆ. ಆವಾಗ ಜನರು ಹೇಳ್ತಾ ಇದ್ದಾರೆ, ಹೌದು ಮಾರಾಯ, ಶಾಪಿ ಅವತ್ತು ಹೇಳಿದ್ದು ಕರೆಕ್ಟ್ ವಿಷಯ ಅಂತ. ಯಾಕೆಂದರೆ ಅವರು ಮಾಡಿದ ಕೆಲಸಗಳು ತುಂಬ ಇದೆ. ತುಂಬ ರಾಜಕೀಯ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ, ಅವರು ಸ್ವಂತಕ್ಕಾಗಿ ಯಾವ ಕೆಲಸ ಮಾಡುವುದಿಲ್ಲ. ಅವರ ಪಾಪ ಅವರ ಮಗಳು ಅವ್ವ, ನಾನು ಅಂಗಡಿ ಇತ್ತು ಅಲ್ಲಿ, ನನ್ನ ಅಂಗಡಿಯಲ್ಲಿ ಅವರ ಅಣ್ಣನ ಮಗ ಮತ್ತು ಅವರ ಮಗಳು ಅಂಗಡಿ ಅಲ್ಲಿಗೆ ಇದ್ದರು, ಯಾವಾಗಲೂ ಚಿಕ್ಕ ಮಕ್ಕಳು. ಆಗ ನನ್ನ ಅಂಗಡಿಯಿಂದನೇ ಸಾಮಾನು ಅವರ ಮನೆಗೆ ಕೊಡ್ತಾ ಇದ್ದೆ. ಒಂದು ಬೆಂಗಳೂರಿಂದ ಬಸ್ಸಲ್ಲಿ ಬಂದು ಟವೆಲ್ ಕಟ್ಟಿಕೊಂಡು ಬರ್ತಾರೆ, ಶಾಪಿ 1 ಲಕ್ಷ ಕೊಡು ಅಂತ ನನಗೆ. ಅಂಥ ಒಂದು ಶಾಸಕರು ಅಂದರೆ ಮನೆಯವರನ್ನು ಕೂಡ ಕಳಿಸೋದಿಲ್ಲ, ಕೆಲಸದವರಿದ್ದಾರೆ, ಅವರೇ ಬಂದು ನನ್ನ ಹತ್ರ ಲಕ್ಷ ಸೋಪ್ ತಗೊಂಡು ಎಷ್ಟೋ ಇದು ನನ್ನ ಹತ್ರ ಇದೆ. ಅಂಥ ವ್ಯಕ್ತಿಗಳು ನಮ್ಮಲ್ಲಿ ಇರುವಾಗ ಎಲ್ಲರಿಗೂ ಮಾತಾಡಲಿಕ್ಕೆ ಸಿಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಉಳ್ಳಾಲ ಕ್ಷೇತ್ರದಲ್ಲಿ ಸಾವಿರಾರು ಜನರಿದ್ದಾರೆ. ಎಲ್ಲರೊಟ್ಟಿಗೆ ಖಾದರ್ ಅವರ ಫೋನ್ ರಿಸೀವ್ ಮಾಡಬೇಕು, ಅವರ ಮನೆಯಲ್ಲಿ ಹೋಗಿ ಮಾತಾಡಬೇಕಂದ್ರೆ ಆಗೋದಿಲ್ಲ. ಅವರು ಅವರವರಕ್ಕೆ ಒಂದು ಇದಿದೆ, ಆ ಕೆಲಸ ಮಾಡ್ತಾ ಅವರು ಹೋಗ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿನ ಸಮಸ್ಯೆಗಳು ತುಂಬ ಇದೆ ಖಾದರ್ ಸರ್ ಅವರೇ. ಇಲ್ಲಿನ ಸಮಸ್ಯೆಗಳು, ರೋಡಿನ ಸಮಸ್ಯೆ ಇದೆ, ಇದನ್ನೆಲ್ಲ ತಾವು ನಮ್ಮ ಸಂಘಟನೆಯ ವತಿಯಿಂದ ನಿಮ್ಮಲ್ಲಿ ಒಂದು ಮನವಿ ಮಾಡುತ್ತಾ ಇದ್ದೇವೆ. ಇದಕ್ಕೆಲ್ಲ ನೀವು ಆದಷ್ಟು ಬೇಗ ಒಂದು ಕೊನೆಗಾಣಿಸಿ ಇಲ್ಲಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಾ ಇದ್ದೇನೆ. ಮಗದೊಮ್ಮೆ ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಶಾಸಕರಿಗೆ ಪುನೊಮ್ಮೆ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸುತ್ತಾ ನನ್ನ 2 ಮಾತನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಅಸ್ಸಲಾಂ ಅಲೈಕುಂ, ನಮಸ್ಕಾರ. ಇರುವಂತಹ ಈ ಕಾರ್ಯಕ್ರಮಕ್ಕೆ ಮತ್ತು ಮನೆಯನ್ನು ಹಸ್ತಾಂತರ ಮಾಡಲಿರುವಂತಹ ಸನ್ಮಾನ್ಯ ಶಾಸಕರು ಶ್ರೀಯುತ UT ಖಾದರ್ ಅವರೇ, ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೌಲ್ಪಾವೂರ್ ಅವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಎದುರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ ಅಭಿಮಾನಿಗಳ ಮಹಾವೇದಿಕೆಯ ವತಿಯಿಂದ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ, ಅದರಲ್ಲೂ ವಿಶೇಷವಾಗಿ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಇವರ ನೇತೃತ್ವದಲ್ಲಿ ಈ ಒಂದು ಮನೆಯ ನಿರ್ಮಾಣ ಆಗಿದೆ. ಈ ಮನೆಯನ್ನು ಹಸ್ತಾಂತರಿಸುವಂತಹ ಒಂದು ಪುಣ್ಯದ ಕಾರ್ಯಕ್ರಮ. ಮನೆ ಕಟ್ಟುವುದು, ಮದುವೆ ಮಾಡುವುದು ಎಲ್ಲವೂ ಪುಣ್ಯದ ಕಾರ್ಯಕ್ರಮ ಅಂತ ನಮ್ಮಲ್ಲಿ ಹೇಳ್ತಾರೆ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಎನ್ನುವಂತಹ ಮಾತೇ ಇದೆ. ಅಂತಹ ಒಂದು ಮನೆಯನ್ನು ಕಟ್ಟಿಕೊಡುವಂತಹ ಪುಣ್ಯದ ಕೆಲಸವನ್ನು ಇಸ್ಮಾಯಿಲ್ ಶಾಫಿ ಮತ್ತು ಅವರ ತಂಡದವರು ಟಿಪ್ಪು ಸುಲ್ತಾನ ಅಭಿಮಾನಿಗಳ ವೇದಿಕೆಯಿಂದ ಮಾಡಿಕೊಟ್ಟಿದ್ದಾರೆ. ನಿಜವಾಗಿಯೂ ಅಭಿನಂದನಾರ್ಹ ಕೆಲಸ. ಯಾಕೆಂತ ಹೇಳಿದರೆ ಇವತ್ತು ಮನೆ ಇಲ್ಲದವರು ತುಂಬ ಮಂದಿ ಇದ್ದಾರೆ. ಅಂತಹವರನ್ನು ಗುರುತಿಸಿ ಅರ್ಹ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಡುವುದು, ಅದರೊಟ್ಟಿಗೆ ಅದರ ಎಲ್ಲ ವ್ಯವಸ್ಥೆಗಳಿಗೆ ಪ್ರಯತ್ನಿಸುವುದು. ಈಗಲೇ ಹೇಳಿದರು, ಈ ಮನೆಗೆ ನೀರಿನ ಸಮಸ್ಯೆ ಇದೆ, ತೋಡಿನ ವ್ಯವಸ್ಥೆ ಆಗಬೇಕು. ಇದಕ್ಕೆಲ್ಲ ನಾವೆಲ್ಲ ಹೆದರಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಶಾಸಕರಿದ್ದಾರೆ, ಸಚಿವರಾಗಿ ಕೆಲಸ ಮಾಡಿದವರಿದ್ದಾರೆ. ಒಮ್ಮೆ ಅವರ ಗಮನಕ್ಕೆ ಬಂದರೆ ಅವರೆಲ್ಲ ಕೆಲಸವನ್ನು ಮಾಡಿಕೊಡ್ತಾರೆ. ಇದು ನಾವು ಕಂಡುಕೊಂಡ ಸತ್ಯ ಮತ್ತು ನಮ್ಮ ಅನುಭವ. ಯಾವುದೇ ಸಮಸ್ಯೆಗಳು ಬರಲಿ, ಆ ಸಮಸ್ಯೆಗಳಿಗೆ ಒಂದು ಕರೆ ಮಾಡಿದರೆ ಸಾಕು, ಅದನ್ನು ತಕ್ಷಣ ಪರಿಹರಿಸುವಂತಹ ಒಂದು ಸಾಮರ್ಥ್ಯ ಅದು ನಮ್ಮ ಶಾಸಕ ಶ್ರೀ UT ಖಾದರ್ ಅವರಿಗೆ ಇದೆ. ಇದು ಅವರ ಎದುರಿನಲ್ಲಿ ಹೇಳುವಂತಹ ಅಲ್ಲ. ನಾವು ಎಷ್ಟೋ ಸಲ ಸಮಸ್ಯೆಯನ್ನು ಹತ್ತಿರದಿಂದ ಗಮನಿಸ್ತೇವೆ. ಸಮಸ್ಯೆಗೆ ಪರಿಹಾರಕ್ಕೆ ಹುಡುಕುವಾಗ ನಮ್ಮ ಅಧಿಕಾರಿ ವರ್ಗದಲ್ಲಿ ಒಂದು ಸ್ವಭಾವ ಇದೆ. ಇದು ಇತ್ತೀಚೆಗೆ ನಾನೇ ಕಂಡುಕೊಂಡಂತಹ ಸತ್ಯ. ನಮ್ಮ ವರದಿಗಾರಿಕೆಯಲ್ಲಿ ಮೊನ್ನೆ ಒಂದು ಅನುಭವ ಆಯಿತು. ನಮ್ಮ ಕೋಟೆಕಾರನಲ್ಲಿ ಒಬ್ಬರು ಒಂದು ಇಡೀ ದಿವಸ ಬಿದ್ದಿದ್ದವರನ್ನು ಯಾರೂ ಕೊಂಡು ಹೋಗಲಿಕ್ಕೆ ನಾನಲ್ಲ ಎನ್ನುವಂತಹ ತಪ್ಪಿಸಿಕೊಳ್ಳುವ ಜವಾಬ್ದಾರಿ ಹೊರತು ನಾನು ಮಾಡ್ತೇನೆ ಎನ್ನುವಂತಹ ಜವಾಬ್ದಾರಿ ಯಾರೂ ಇದಿರುವುದಿಲ್ಲ. ಅದೊಂದು ಪ್ರಕರಣ ಆಯಿತು. ಅದನ್ನು ಮಾರನೇ ದಿವಸ ಬೆಳಿಗ್ಗೆ ನನಗೆ ಗೊತ್ತಾದ ತಕ್ಷಣ ನಾನು ಸನ್ಮಾನ್ಯ ಶಾಸಕರಿಗೆ ಫೋನ್ ಮಾಡಿದೆ. ತಕ್ಷಣ ಅರ್ಧ ಗಂಟೆಯಲ್ಲಿ ಆ್ಯಂಬುಲೆನ್ಸ್ ಬಂದು ಅವರನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಆಯಿತು. ಆನಂತರ ಅದರ ಇನ್ನೊಂದು ವಾರದಲ್ಲಿ ಅದೇ ಹತ್ತಿರದಲ್ಲಿ ಕೋಟೆಕಾರ ಪರಿಸರದಲ್ಲಿ ಸೋಮೇಶ್ವರ ಮತ್ತು ಕೋಟೆಕಾರ ಗಡಿಭಾಗ ಅಲ್ಲಿ ಒಂದು ಪ್ರಕರಣ, ಅಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದದ್ದು ಮಗನಿಗೆ ಬಂತು, ತಂದೆ ತಾಯಿಗೆ ಬಂದಾಗ ತಂದೆಗೆ ಇಲ್ಲ, ತಾಯಿಗೆ ಬಂದಾಗ ಅದು ಮುಂಚಿನ ದಿವಸ ರಾತ್ರಿ ಗೊತ್ತಾಯಿತು ವಿಷಯ. ಮಾರನೇ ದಿವಸ ಅಲ್ಲಿ ಹತ್ತಿರದವರಿಗೆಲ್ಲ ಗೊತ್ತಾಯಿತು. ಆರೋಗ್ಯ ಇಲಾಖೆಯವರು ಏನು ಹೇಳ್ತಾರೆ ಹೇಳಿದರೆ, ಇಲ್ಲಿ ವ್ಯವಸ್ಥೆ ಮಾಡಬೇಕಂತ ಹೇಳ್ತಾರೆ. ವ್ಯವಸ್ಥೆ ಮಾಡುವವರು ಯಾರಿಲ್ಲ. ಕೋಟೆಕಾರ ಪಂಚಾಯತಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಅದು ನಮ್ಮದಲ್ಲ, ಅದು ಸೋಮೇಶ್ವರಕ್ಕೆ ಫೋನ್ ಮಾಡಿ ನಮ್ಮದಲ್ಲ ಅನ್ನುವಂತಹ ತಪ್ಪಿಸುವ ಒಂದು ಜವಾಬ್ದಾರಿ ಬಿಟ್ಟರೆ ಆಯಿತು, ನನಗೆ ಗೊತ್ತಾಯ್ತಲ್ಲ, ನಾನು ತಿಳಿಸಿ ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ. ಯಾವುದೇ
ವ್ಯಾಪ್ತಿ ಯಾವುದು ಇರ್ಬೋದು, ಅದು ಸೋಮೇಶ್ವರ ಇರ್ಬೋದು, ಕೋಟೆಗಾರ ಇರ್ಬೋದು, ಅದನ್ನು ತಿಳಿಸಿ ಕೆಲಸ ಮಾಡುವಂತಹ ಜವಾಬ್ದಾರಿ ವಹಿಸಿಕೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ಯಾಕೆಂತ ಹೇಳಿದರೆ ಎಲ್ಲರೂ ನಾವು ಹೊಣೆಗಾರಿಕೆಯಿಂದ ತಪ್ಪಿಸಿ ಇನ್ನೊಬ್ಬರಿಗೆ ಹೆಗಲಿಗೆ ಹಾಕಿ ಬಿಡುವವರು. ಅಂತಹ ಸಂದರ್ಭದಲ್ಲಿ ಶಾಸಕರು ಗೊತ್ತಾದ ತಕ್ಷಣ ಅದಕ್ಕೆ ವ್ಯವಸ್ಥೆ ಮಾಡುವಂತಹ ಎಲ್ಲ ಸಾಮರ್ಥ್ಯ ಅವರಲ್ಲಿದೆ. ತಲಪಾಡಿ ಗಡಿ ಪ್ರದೇಶದಲ್ಲಿ ಆ ಒಂದು ಕೇರಳದಿಂದ ಬಂದಂತಹ ವಲಸೆ ಕಾರ್ಮಿಕರು ನಮ್ಮ ರಾಜ್ಯದವರೇ, ಅವರನ್ನು ಊರಿಗೆ ಕಳಿಸಿಕೊಡಬೇಕಿದ್ರೆ ಎಷ್ಟು ಕಷ್ಟ ಆಯ್ತು ಹೇಳಿಕೊಂಡು ನಾವು ಅಲ್ಲಿ ನೋಡಿ ತಿಳಿದಿದ್ದೇವೆ. ಶಾಸಕರು ಬಂದು ಅದಕ್ಕೆ ತಕ್ಷಣ ವ್ಯವಸ್ಥೆ ಮಾಡಿದರು. 5 ಗಂಟೆಗೆ ಅವರಿಗೆ ವಿಷಯ ಗೊತ್ತಾಗಿದೆ, ರಾತ್ರಿ 10 ಗಂಟೆಗೆ 5 ಬಸ್ ಬಂದು ಅವರನ್ನು ಕರ್ಕೊಂಡು ಹೋಗಿ ಆಗಿದೆ. ಅಷ್ಟರವರೆಗೆ ಜಿಲ್ಲಾಡಳಿತದಲ್ಲಿ ಅದಕ್ಕೆ ವ್ಯವಸ್ಥೆ ಇಲ್ಲ. ಈ ರೀತಿಯ ವ್ಯವಸ್ಥೆಗಳನ್ನು ನಾವು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಎಲ್ಲ ಕಡೆಗಳಿಗೂ ಯಾರೇ ಕರೆದರೂ ಅದರಲ್ಲಿ ಪಕ್ಷ ನೋಡುವುದಿಲ್ಲ. ಅವರು ಪಕ್ಷ ಎಲ್ಲ ಮತ್ತೆ ಕಾರ್ಯಕ್ರಮ ಮತ್ತು ಸಮಸ್ಯೆ ಮೊದಲು. ಆ ಪರಿಹಾರಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವಂತಹ ಶಾಸಕರು ಒಟ್ಟಿಗೆ ಇರುವಾಗ ಅವರ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಯಾರಿಗೂ ಹೆಮ್ಮೆ ಅನ್ನಿಸಲೇಬೇಕು. ಹಾಗಾಗಿ ಇವತ್ತು ಅವರ ಒಂದು ಅಮೃತ ಹಸ್ತದಿಂದ ಅವರೆಲ್ಲರ ಒಟ್ಟು ಸೇರುವಿಕೆಯಲ್ಲಿ ಈ ಒಂದು ಮನೆ ಹಸ್ತಾಂತರ ಆಗ್ತಾ ಇದೆ. ಈ ಮನೆಯವರಿಗೆ ಖಂಡಿತವಾಗಿಯೂ ಮುಂದಕ್ಕೆ ಒಳ್ಳೆಯದಾಗಲಿ. ಟಿಪ್ಪು ಸುಲ್ತಾನ್ ಅಭಿಮಾನ ವೇದಿಕೆ ಇಸ್ಮಾಯಿಲ್ ಶಾಫಿ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಸಹೋದ್ಯೋಗಿಗಳಂತ ಹೇಳ್ಬೋದು, 2 ಪತ್ರಕರ್ತ ಮಿತ್ರರು, ಒಬ್ಬರು ಯುವ ಕಾನೂನು ವಿದ್ಯಾರ್ಥಿ ಆತ್ಮೀಯರು ನಮಗೆ ಪತ್ರಕರ್ತರು. ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡುವವರು, ಒಂದಲ್ಲ ಒಂದು ಕಡೆಯಲ್ಲಿ ಸಂಧಿಸುವವರು. ಇಬ್ಬರಿಗೆ ಇವತ್ತು ಸಾಧಕರು ಅಂತ ಹೇಳಿ ಗುರುತಿಸಿ ಅವರನ್ನು ಸನ್ಮಾನಿಸುವಂತಹ ಕೆಲಸ ಆಗ್ತಾ ಇದೆ. ಅದು ನಿಜಕ್ಕೂ ಅಭಿನಂದನಾರ್ಹ. ಯಾಕೆಂದರೆ ಪತ್ರಕರ್ತರು ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡುವವರು, ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಬದಿಗಿಟ್ಟು ಕೆಲಸ ಮಾಡುವವರು. ಸಮಾಜದ ಆದ್ಯತೆ ಬಂದಾಗ ಸಮಸ್ಯೆ ಆದ್ಯತೆಗಳು ಮೊದಲಾಗ್ತವೆ, ಮನೆಯ ಕಷ್ಟ ಸುಖಗಳು ನಂತರ ಆಗ್ತವೆ. ಅಂತಹ ಆ ಒಂದು ಒತ್ತಡದಲ್ಲಿ ಕೆಲಸ ಮಾಡುವಂತಹ 2 ಸಾಧಕರಿದ್ದಾರೆ. ಅವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿಸುವಂತಹದ್ದು ನಿಜವಾಗಿಯೂ ಅಭಿನಂದನಾರ್ಹ. ಕಾನೂನು ವಿದ್ಯಾರ್ಥಿ, ಇನ್ನು ವಿದ್ಯಾರ್ಥಿಯಾಗಿ ಬೆಳೆಯುವಂತಹ ಎಲ್ಲ ಲಕ್ಷಣಗಳು, ಈಗಲೇ ಸಮಾಜ ಸೇವೆಯ ಒಂದು ಕಳಕಳಿಯೂ ಇದೆ ಅಂತ ಕೇಳಿ ತಿಳಿದು ಸಂತೋಷ ಆಯಿತು. ಅಂತಹ ಸಮಾಜಮುಖಿ ಕೆಲಸ ಮಾಡುವಂತಹ ಗುಣ ಅವರಿಗೆ ಮತ್ತಷ್ಟು ಈ ಒಂದು ಸನ್ಮಾನದಿಂದ ಸ್ಫೂರ್ತಿಯಾಗಿ ಬೆಳೆಯಲಿ ಅಂತ ಹೇಳಿಕೊಂಡು ಆಫ್ರಿಜಿ ಸಜಿಪ ಅವರಿಗೂ ಅಭಿನಂದಿಸ್ತಾ, ನನ್ನ ಆತ್ಮೀಯರು ಅನ್ಸಾರ್ ಇನೋಳಿ ಮತ್ತು ಹಮ್ಜಾ ಮಲರ್ ಅವರನ್ನು ಅಭಿನಂದಿಸುತ್ತಾ, ಇಂತಹ ಒಂದು ಒಳ್ಳೆಯ ಕೆಲಸವನ್ನು ನಮ್ಮೆಲ್ಲರನ್ನು ಸೇರಿಸಿ ಮಾಡುತ್ತಿರುವಂತಹ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇದರ ಜಿಲ್ಲಾ ಸಮಿತಿ ಅಧ್ಯಕ್ಷರು ಶ್ರೀಯುತ ಇಸ್ಮಾಯಿಲ್ ಶಾಫಿ ಮತ್ತು ಅವರೆಲ್ಲ ಬಳಗದವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಅವಕಾಶಕ್ಕಾಗಿ ವಂದನೆಗಳು. ನಿರಂತರವಾಗಿ ಅವರಿಂದ ಇಂತಹ ಸಮಾಜಮುಖಿ ಕೆಲಸಗಳಾಗಲಿ. ಹತ್ತಿರದಲ್ಲಿ ಇನ್ನೊಂದು ಮನೆಯ ನಿರ್ಮಾಣವು ಆದಷ್ಟು ಬೇಗ ಆಗಿ ಅದು ಕೂಡ ಆದಷ್ಟು ಬೇಗ ಮನೆಯವರಿಗೆ ಒಪ್ಪಿಸುವಂತಹ ಕೆಲಸ ಆಗಲಿ. ಈ ಮನೆಯವರಿಗೆ ಇನ್ನು ಮುಂದಕ್ಕೆ ಈ ಮನೆಯಲ್ಲಿ ಮತ್ತಷ್ಟು ಸುಖ, ಶಾಂತಿ, ನೆಮ್ಮದಿ ಅವರು ನಂಬಿದಂತಹ ದೇವರು, ನಾವು ನಂಬಿದಂತಹ ದೇವರು ಕರುಣಿಸಲಿ ಅಂತ ಹಾರೈಸ್ತಾ ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಬಹಳಷ್ಟು ಸ್ಪಷ್ಟವಾಗಿ ಬಹಳಷ್ಟು ಮಾಹಿತಿಗಳು ನೀಡಿದರೆ ತಮಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳು. ಮುಂದೆ ನಮ್ಮ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಯವರಾಗಿರತಕ್ಕಂಥ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ MT ಮೊಹಮ್ಮದ್ ಮೋನರವರು 1-2 ಮಾತುಗಳು. ಟಿಪ್ಪು ಸುಲ್ತಾನ್ ಈ ದೇಶಕ್ಕೆ ಎಲ್ಲ ಜಾತಿ ಧರ್ಮದವರನ್ನು ಒಗ್ಗೂಡಿಸಿ ದೇಶಕ್ಕೆ ಶಾಂತಿಯ ಸಂದೇಶವನ್ನು ಕೊಟ್ಟ ಒಬ್ಬ ಮಹಾನ್ ವ್ಯಕ್ತಿ. ಹಾಗಾಗಿ ಟಿಪ್ಪು ಸುಲ್ತಾನ್ ಹೆಸರನ್ನಿಟ್ಟುಕೊಂಡು ಇವತ್ತು ನಮ್ಮ ಸಾಪಿ ಬಬ್ಬುಕಟ್ಟೆ ಅವರ ತಂಡ ಬಡವರನ್ನು ಹುಡುಕಿ ಈ ಒಂದು ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ನಾನು ಮಂಗಳೂರು ತಾಲೂಕು ಪಂಚಾಯಿತಿ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇದರ ಜೊತೆಗೆ ನಮ್ಮ ಪಾವೂರಿನ 2 ಪತ್ರಕರ್ತರು, ನನ್ನ ಗ್ರಾಮದ 2 ಪತ್ರಕರ್ತರಿಗೆ ಟಿಪ್ಪು ಸುಲ್ತಾನ್ ವತಿಯಿಂದ ಸನ್ಮಾನ ಮಾಡೋದು ನನ್ನ ಗ್ರಾಮಕ್ಕೆ ಇನ್ನಷ್ಟು ಗರಿ ಹೆಚ್ಚಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಕ್ಷೇತ್ರದ ಯುವ ಹರ್ಫಾಜ್, ಯುವ ಉದ್ಯಮಿಯಾಗಿ, ವಕೀಲರಾಗಿ ಇವತ್ತು ಮಲರ ಸಜಿಪ ಅಂತ 3 ಜನ ಸಹ ನನ್ನ ಗ್ರಾಮದಲ್ಲಿ ಅವರು ಮಾಡೋದು ನನಗೆ ಭಾಳಷ್ಟು ಸಂತೋಷ. ಹಾಗಾಗಿ ನಮ್ಮ ಅನ್ಸಾರ್ ಅವರು, ಹಮ್ಜಾರ್ ಅವರು ಪಾವೂರು ಗ್ರಾಮದಲ್ಲಿರೋದು ನಮಗೆ ಕೆಲಸ ಮಾಡಲಿಕ್ಕೆ ಹೆಮ್ಮೆ ಕೊಡುವಂಥ 2 ಕಣ್ಮಣಿಗಳು. ನಮಗೆ ರಾಜಕೀಯಕ್ಕೆ ಜನಪ್ರತಿನಿಧಿಗಳಿಗೆ ಒಂದು ಹೆದರಿಕೆ ಹುಟ್ಟುವ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂತ ಹೇಳಿದರೆ ನಮಗೆ ಅದು ಸ್ಫೂರ್ತಿದಾಯಕ. ನಾವು ಕೆಲಸ ಮಾಡುವಾಗ ಅವರನ್ನು ನೆನೆಸೇ ಕೆಲಸ ಮಾಡೋದು. ಯಾಕೆಂದರೆ ತಪ್ಪು ಮಾಡಿದರೆ 2 ನಮ್ಮನ್ನು ಫೋನ್ ಮಾಡಿ ಹೇಳ್ತಾರೆ ನೀವು ಮಾಡಿದ್ದು ತಪ್ಪು ಅಂತ. ಸರಿ ಮಾಡಿದರೆ ಅದಕ್ಕೂ ಸಹ ಸ್ಪಂದನೆ ಕೊಡ್ತಾ ಇದ್ದಾರೆ.
ಹಾಗಾಗಿ ಇವತ್ತು ಕೆಲವರು ಹೇಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದಿಗಳು ಬೆಳೀತಾ ಇದೆ, ಪತ್ರಕರ್ತರು ಸಹ ಕೋಮುವಾದಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಶಾಸಕರ ಮುಂದೆ ಹೇಳ್ತಾ ಇದ್ದೇನೆ, ಅನ್ಸಾರ್ ಮಲಾಲ್ರವರ ಉಪಾಧ್ಯಕ್ಷರ ಚುನಾವಣೆಗೆ ಒಬ್ಬರು ನಿಂತದ್ದು ಹಿಂದೂ ಬಾಂಧವರು. ಆದರೆ ಎಲ್ಲ ಹಿಂದೂ ಬಾಂಧವರು ಆದಷ್ಟು ಜನ ಅನ್ಸಾರ್ ಮಲಾಲ್ರವರಿಗೆ ಮತ ಹಾಕಿದ್ದಾರೆ. ಇದು ನಮ್ಮ ಜಿಲ್ಲೆಯ ಇದು ಒಂದು ಸೌಹಾರ್ದತೆಯ ಸಂಕೇತ. ಯಾಕೆಂತ ಹೇಳಿದರೆ ಹಿಂದೂಗಳು ಹೇಳುವಾಗ ಹಿಂದೂಗಳಿಗೆ ಹಾಕ್ಬೋದಿತ್ತು, ಆದರೆ ಮುಸಲ್ಮಾನರನ್ನು ಹುಡುಕಿ ಹಾಕಿದ್ದಾರೆ. ಯಾಕೆಂತ ಹೇಳಿದರೆ ಅನ್ಸಾರ್ ಮಲಾಲ್ರವರು ಚುನಾವಣೆಯಲ್ಲಿ ಗೆದ್ದವರು. ಹಾಗಾಗಿ ಎಲ್ಲರೂ ಮುಸಲ್ಮಾನರು ಮತ ಹಾಕಲಿಲ್ಲ, ಅದರಲ್ಲಿ ಭಾಳಷ್ಟು ಹಿಂದೂ ಕ್ರಿಶ್ಚಿಯನ್ ಮತ ಹಾಕಿ ಇವತ್ತು ನನ್ನ ಗ್ರಾಮಕ್ಕೆ ಗೌರವ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅನ್ಸಾರ್ ಮಲಾಲ್ರವರನ್ನು ಹಮ್ಜಾ ಮಲಾಲ್ರವರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಇವತ್ತು ನಮ್ಮ ಈ ಒಂದು ಸಣ್ಣ ಮನೆ ಹಸ್ತಾಂತರ ಖಂಡಿತವಾಗಿ ಇವತ್ತು ನಮ್ಮ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮಗೆ ಭಾಳಷ್ಟು ಸಂತೋಷ. ನಿನ್ನೆಯಿಂದ ನಿಮಗೆ ಗೊತ್ತಿದೆ. ಹಾಗಾಗಿ ನಮ್ಮ RK ಮದೇಂದ್ರವರು, ವಿದ್ಯಾಧರ್ ಶೆಟ್ಟಿಯವರು, ಬಬ್ಬುಕಟ್ಟೆಯವರು ಎಲ್ಲ ಹೇಳಿದರು, ನಾನು ಇನ್ನೊಂದು ಸಲ ಏನು ಪ್ರಯೋಜನ ಇಲ್ಲ. ಆದರೆ ವಿದ್ಯಾಧರ್ ಶೆಟ್ಟಿಯವರನ್ನು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆ. ಯಾಕೆಂತ ಹೇಳಿದರೆ ನಮ್ಮ ಮಂಗಳೂರು ವಿಧಾನಸಭಾದ ಸೌಹಾರ್ದತೆಯ ಜಾಣಬಂಡ ಯಾರಂತ ಕೇಳಿದರೆ ಅದು ವಿದ್ಯಾಧರ್ ಶೆಟ್ಟಿಯವರು. ಹಾಗಾದರೆ ಆ ವಿದ್ಯಾಧರ್ ಶೆಟ್ಟಿಯವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಮಾಡಿದ್ದಕ್ಕೆ ನಾನು ಟಿಪ್ಪು ಸುಲ್ತಾನ್ ವೇದಿಕೆಯ ಅಭಿನಂದನೆ ಸಲ್ಲಿಸಿ, ನಮ್ಮ ಇಸ್ಮಾಯಿಲ್ ಬಬ್ಬುಕಟ್ಟೆಯವರು ಒಬ್ಬ ಸಂಘಟನೆ ಚತುರ, ಯಾವ ಇದಕ್ಕೆ ಹೋದರೂ ಅದನ್ನು ಒಂದು ತೀರಿಸುವಂಥ ಒಂದು ಹಠ ಇರುವಂಥ ನಮ್ಮ ಇಸ್ಮಾಯಿಲ್ ಬಬ್ಬುಕಟ್ಟೆಯವರು ನಮ್ಮ ಸಂಬಂಧಿಕರು. ಹಾಗಾಗಿ ನಾನು ಅವರನ್ನು ಈ ಒಂದು ಟಿಪ್ಪು ಸುಲ್ತಾನ್ ಸಂಘಟನೆ ಮುಖಾಂತರ ಜಾತಿ ಮತ ಭೇದವನ್ನು ಮರೆತು ಎಲ್ಲ ಜಾತಿಗೆ ಒಂದು ಸೌಹಾರ್ದತೆ ಅಥವಾ ಶಾಂತಿ ಸಾಕಾರ ಕೊಡುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹಾರೈಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ನಿಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ 4 ಬಾರಿ ಶಾಸಕರಾಗಿ ಸಚಿವರಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸಮರ್ಥವಾಗಿ ಅಧಿಕಾರವನ್ನು ನಿಭಾಯಿಸಿ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ವ್ಯವಸ್ಥೆಯನ್ನು ಇಡೀ ರಾಷ್ಟ್ರದೇ ಕೊಂಡಾಡುವಂತೆ ನಿರೂಪಿಸಿದ ನಮ್ಮೆಲ್ಲರ ಜನರ ಪ್ರೀತಿಯ ಪಾತ್ರರಾದಂಥ ಮಾನ್ಯ ಶ್ರೀಮಾನ್ UT ಖಾದರ್ ಸಾಹೇಬರವರನ್ನು ಮೊಟ್ಟ ಮೊದಲಾಗಿ ಅವರನ್ನು ಸನ್ಮಾನಿಸಿದ ಬಳಿಕ UT ಖಾದರ್ ಸಾಹೇಬರವರು ನಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಜನಸಾಮಾನ್ಯರಿಗೆ ಮನೆ ಕಟ್ಟಿ ಅದರ ಕೀ ಹಸ್ತಾಂತರಿಸುವಂಥ ಈ ಒಂದು ಸುಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಟಿಪ್ಪು ಸುಲ್ತಾನ್ ಅಭಿಮಾನಿ ಮಹಾವೇದಿಕೆಯ ದಕ್ಷಿಣ ಜಿಲ್ಲಾ ಸಮಿತಿಯ ಅಧ್ಯಕ್ಷರು, ಸನ್ಮಿತರು, ಸಾಮಾಜಿಕ ಮುಖಂಡರಾಗಿರುವಂಥ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರೇ, ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಯವರುವಂತಹ ತಾಲೂಕ್ ಪಂಚಾಯತ್ನ ಅಧ್ಯಕ್ಷರು, ಸನ್ಮಿತರಂಥ ಪಾವೂರ್ ಮೋನಾಕನವರೇ, ನಮ್ಮೆಲ್ಲ ಆತ್ಮೀಯರು, ಗೌರವಿತರು, ನನಗೆ ವಿದ್ಯಾರ್ಥಿ ದೆಸೆಯಿಂದಲೇ ಒಂದು ಮಾರ್ಗದರ್ಶಕರಾಗಿರುವಂತಹ ಸನ್ಮಿತರಂಥ ಪಸುಕುರಲ್ ಮಾಧ್ಯಮದ ಮುಖ್ಯಸ್ಥರಾಗಿರುವಂತಹ ವಿದ್ಯಾಧರ್ ಶೆಟ್ಟಿರವರೇ, ನಮ್ಮ ಜೊತೆ ಬಿಸಿದಂಥ ಗ್ರಾಮ ಪಂಚಾಯತ್ ಸದಸ್ಯಂಥ ಹಸೇನರವರೇ, ಅದೇ ರೀತಿ ನಮ್ಮೆಲ್ಲ ಗೌರವಿತರು, ಹಿರಿಯರು, ಈ ಊರಿನ ನಮ್ಮ ಅಧ್ಯಕ್ಷರು ಮತ್ತು ಸಮಾಜ ಮುಖಂಡರಾಗಿರುವಂಥ ನಮ್ಮ ಹಮೀದಾ ಖಾನ್ ಅವರೇ, ನಮ್ಮ ಆತ್ಮೀಯ ಸನ್ಮಿತರಂಥ ಹರೇಕಲದ ವಿಶ್ವನಾಥ್ ಪೂಜಾರವರೇ, ಅದೇ ರೀತಿ ಮಾಜಿ ಅಧ್ಯಕ್ಷ ಅಂತ ರೆಹಮಾನ್ ಅವರೇ, ಅದೇ ನಮ್ಮ ಮನ್ಸೂರ್ ಅವರೇ, ಇವತ್ತಿನ ಗೌರವಾರ್ಥಕ ಆ ಒಂದು ಸನ್ಮಾನ ಸ್ವೀಕರಿಸುವಂತಹ ಸನ್ಮಿತರಂಥ ಸಾಹಿತಿಗಳಲ್ಲಿ ತಮ್ಮ ರಾಜ್ಯ ಮತ್ತು ರಾಷ್ಟ್ರ ಪ್ರಸಿದ್ಧಂಥ ಹಮ್ಜಾ ಮಲಾಲ್ ಅವರೇ, ಅದೇ ರೀತಿ ಇನ್ನೊಂದು ಸಾಹಿತಿ ಮತ್ತು ಪತ್ರಕರ್ತ ಪ್ರಸಿದ್ಧಂಥ ಅನ್ಸಾರ್ ಇನೋಲಿರವರೇ, ಯುವ ಮುಖಂಡರು ಹಾಗೂ ನಮ್ಮ ವಕೀಲರಾಗಿರುವಂಥ ಅಫ್ರೀಜ್ ಸಚ್ಪಾರ್ ಅವರೇ, ಇನ್ನಿತರ ನಮ್ಮ ಎಲ್ಲ ಹಿರಿಯ ಮುಖಂಡರೇ, ಕಾರ್ಯನಿರ್ವಹಿಸುವಂಥ ರಫೀಕ್ರವರೇ ಮತ್ತು ಈ ಒಂದು ಮನೆಯ ಯಜಮಾನಾಗಿರುವಂಥ ಶಂಶೀರ ಮತ್ತು ಕುಟುಂಬಸ್ಥರೇ ಮತ್ತು ಇಲ್ಲಿ ಸೇರಿ ಎಲ್ಲ ನಮ್ಮ ಹಿರಿಯರೇ, ಮಾಧ್ಯಮ ಸಹೋದರರೇ, ಖಂಡಿತವಾಗಿ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಪ್ರಪ್ರಥಮವಾಗಿ ಬಹುಶಃ ಕಳೆದ 5 ತಿಂಗಳಿಂದ ಕ್ವಾರಂಟೈನಲ್ಲಿ ನಾನು ಬಹುಶಃ ಇದ್ದೆ. ಯಾಕೆಂದರೆ ಮುಂಜಾಗ್ರತಾ ಕ್ರಮವಾಗಿ ಬಹುಶಃ ನಾವು ಬೇರೆಯವರಿಗೆ
ಯಾವುದೇ ರೋಗ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಬಹುಶಃ ಇವತ್ತು ನಾನು ಕ್ವಾರಂಟೈನಲ್ಲಿ ಇದ್ದು ಇವತ್ತು ಪ್ರಪ್ರಥಮವಾಗಿ ಇವತ್ತು ಹೊರಗೆ ಬರ್ತಾ ಇದ್ದೇನೆ. ಅಂಥ ಸಂದರ್ಭದಲ್ಲಿ ಯಾರು ಹೆದರಬೇಕಂತಿಲ್ಲ, ಟೆಸ್ಟ್ ಮಾಡಿ ನೆಗೆಟಿವ್ ಅಂತ ಪ್ರೂವ್ ಮಾಡಿ ಬಂದಂಥ ಸಂದರ್ಭ ಅಂತ ನಾನು ಕ್ವಾರಂಟೈನ್ ಅದಕ್ಕೆ ನನಗೆ ಬೇಕಾಗಿಲ್ಲ, ನಾನು ಹೊರಗೆ ಬಂದು ಬೇರೆ ನನಗೆ ಗೊತ್ತಿಲ್ಲ ಉಂಟಾ ಇಲ್ವ ಅಂತೇಳಿ, ಅದು ಬೇರೆಯವ್ರಿಗೆ ಸ್ಪ್ರೆಡ್ ಆಗಬಾರ್ದು ಅಂತೇಳಿ. ಇನ್ನು ನನಗೆ ಟೆಸ್ಟ್ ಕೂಡ ಬೇಡ ಅಂತ ಹೇಳಿದರು. 6 ಸಲ ಟೆಸ್ಟ್ ಆಯಿತು, ಎಷ್ಟು ಸಲ ಟೆಸ್ಟ್ ಮಾಡೋದು, ರೋಗ ಏನಾದರೂ ನಿನಗೆ ಜ್ವರ ಗೀರ ಕೆಮ್ಮಿದ್ದರೆ ಮಾತ್ರ ಟೆಸ್ಟ್ ಮಾಡಬೇಕಂತ ಇಲ್ಲ, ಅಗತ್ಯ ಇಲ್ಲ ಅಂತ ಹೇಳಿದರು. ನನಗಾಗಿ ನಾನು ಟೆಸ್ಟ್ ಮಾಡೋದಲ್ಲ, ನಾನು ಬೇರೆ ಬೇರೆ ಕಡೆಗೆ ಹೋಗುವಾಗ ಜನರಿಗೆ ಧೈರ್ಯ ಬರಬೇಕಲ್ಲ, ಇವನಿಗೇನು ಇಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಸರ್ಟಿಫಿಕೇಟ್ ಒಂದು ಇದ್ದರೆ ಎಲ್ಲಿಯೂ ಕೂಡ ನಮಗೆ ಹೋಗಲಿಕ್ಕೆ ಅವಕಾಶ. ಮತ್ತೆ ನಾನು ಟೆಸ್ಟ್ ಮಾಡಿ 6ನೇ ಸಲಕ್ಕೆ ನಾನು ಟೆಸ್ಟ್ ಮಾಡೋದು ಕೂಡ ಅದು ಕೂಡ ಬಹುಶಃ ನೆಗೆಟಿವ್ ಬಂದು ಬಹುಶಃ ನಾನು ಬರುವಂಥ ವಿಚಾರ ಇವತ್ತು ಆಯಿತು ಅಂತ ಹೇಳಿಕೆ ಬಯಸಿ ನಿಮ್ಮೆಲ್ಲರ ಆಶಂಸೆ ಸಲ್ಲಿಸ್ತೇನೆ. ಎರಡನೇದು, ನಾನು ಬಹುಶಃ ಶಾಫಿ ಬಬ್ಬುಕಟ್ಟೆ ಮತ್ತೆಲ್ಲ ಮಿತ್ರರು ನಾನು ವಿಶೇಷವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಟಿಪ್ಪು ಸುಲ್ತಾನ್ ಅಭಿಮಾನಿ ವೇದಿಕೆಯ ಮುಖಾಂತರ ಇವತ್ತು ಸಂಘಟನೆ ಬೇರೆ ಬೇರೆ ಇರ್ಬೋದು, ಅದು ನಮ್ಮ ಎಲ್ಲ ಉದ್ದೇಶ ಏನಿರಬೇಕಂತ ಹೇಳಿದರೆ ಜನರಿಗೆ ಉಪಕಾರ ಮಾಡುವಂಥ ಉದ್ದೇಶದಲ್ಲಿದ್ದರೆ ಜನರಿಗೆ ಉಪದ್ರ ಮಾಡುವಂಥ ಯಾವುದೇ ಒಂದು ಆಲೋಚನೆ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಇರಬಾರ್ದು. ಶಾಫಿ ಬಬ್ಬುಕಟ್ಟೆ ಇವತ್ತು ಒಬ್ಬ ಜನಸಾಮಾನ್ಯರಿಗೆ ಇವತ್ತು ಅವರ ಕುಟುಂಬಸ್ಥರಿಗೆ ಒಂದು ಆಸರೆಯಾಗಿ ಮುಂದೆ ನಿಂತು ಆ ಸಹಕಾರ ಕೊಡುವಂಥದ್ದು ಕಾಣುವುದಿದ್ದರೆ ಒಂದು ದೊಡ್ಡ ಮಟ್ಟದ ಇವತ್ತು ಕೆಲಸ. ಯಾಕೆ ಇದರ ಹಿಂದೆ ಉದ್ದೇಶ ಏನು? ಎಲ್ಲರೂ ಕೂಡ ನೆಮ್ಮದಿ ಮತ್ತು ಸಂತೋಷ ಜೀವನ ಮಾಡಬೇಕು. ನಾನು ಮಾತ್ರ ಸಂತೋಷದಿಂದ ಇರುವುದಲ್ಲ, ಸಮಸ್ತ ಜನರು ಜನಸಾಮಾನ್ಯರು ಕೂಡ ಸಂತೋಷ ಮತ್ತು ನೆಮ್ಮದಿಯಿಂದ ಇರಬೇಕಂತ ಹೇಳಿ ಅವರ ಸಮಯವನ್ನು ಮೀಸಲಿಟ್ಟು ಅವರು ಯಾರತ್ತು ಕೇಳಿಕೊಂಡು ಅವರ ದುಡ್ಡು ಹಾಕಿಕೊಂಡು ಶ್ರಮಪಟ್ಟು ಅವರ ಉದ್ದೇಶ ಅಂತ ಹೇಳಿದರೆ ನಾವು ಮಾತ್ರ ಸಂತೋಷ ಅಲ್ಲ, ಇನ್ನೊಬ್ಬರು ಕೂಡ ಸಂತೋಷ ಜೀವನ ಸಾಗಿಸಬೇಕೆಂಬ ಉದ್ದೇಶ ಇದೆ ಅಲ್ಲ, ಅದು ನಿಜವಾದ ಒಂದು ಅರ್ಥಪೂರ್ಣವಾದ ಮತ್ತು ಎಲ್ಲ ಯುವ ಜನಾಂಗಕ್ಕೆ ಮತ್ತು ಸ್ಫೂರ್ತಿ ಕೊಡುವಂಥ ಒಂದು ಕೆಲಸ ನಾನು ಹೇಳಿ ಇಚ್ಛಿ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಮತ್ತು ಅವರೆಲ್ಲ ತಂಡದವರನ್ನು ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ನಮ್ಮ ಯುವ ಜನಾಂಗದ ಉದ್ದೇಶ ಆಗಿರಬೇಕು. ನಮ್ಮ ಯಾವುದೇ ಒಂದು ಆಲೋಚನೆ ಅದು ಕನ್ಸ್ಟ್ರಕ್ಟಿವ್ ಆಲೋಚನೆ, ಡಿಸ್ಟ್ರಕ್ಟಿವ್ ಇರಬಾರ್ದು. ನಮ್ಮದು ಯಾವುದೊಂದು ಆಲೋಚನೆ ಸಕಾರಾತ್ಮಕ ಇರಬೇಕು ಹೊರತು ಅದು ನಕಾರಾತ್ಮಕ ನಮ್ಮ ಆಲೋಚನೆ ಇರಬಾರ್ದು. ಯಾವುದೋ ಒಂದು ಕೆಲಸ ಉತ್ತಮವಾದ ಕೆಲಸ ಅಲ್ಲದೆ ಸಮಾಜಕ್ಕೆ ಬೇಡವಾದ ಕೆಲಸ ನಾವು ಇವತ್ತು ಆಗಬಾರ್ದು. ನಮ್ಮ ಎಲ್ಲ ಕೆಲಸವೂ ಕೂಡ ಒಂದು ಸಮಾಜದಲ್ಲಿ ಪ್ರೀತಿ ಬರುವಂಥ ಕೆಲಸ ಆಗಬೇಕು ಹೊರತು ಸಮಾಜದಲ್ಲಿ ದ್ವೇಷ ಬರುವಂಥ ಕೆಲಸ ಇವತ್ತು ಆಗಬಾರ್ದು. ಆ ರೀತಿಯ ಒಂದು ಕೆಲಸವನ್ನು ಎಲ್ಲ ಸಂಘ ಸಂಸ್ಥೆಗಳು ಯುವಕ ಮಿತ್ರರು ಮುಂದೆ ಮಾಡಿಕೊಂಡು ಬರಬೇಕು. ಅದಕ್ಕೆ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ಎಲ್ಲ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಬರೋ ಸಂದರ್ಭದಲ್ಲಿ ಅವರನ್ನು ವಿಶೇಷವಾಗಿ ಅಭಿನಂದನೆ ಮತ್ತು ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರಲ್ಲ, ಅವರ ತಂದೆ ನನಗೆ ಅವರ ತಂದೆ ನನ್ನ ತಂದೆಗೆ ಅತ್ಯಂತ ಆತ್ಮೀಯರು ಮತ್ತು ನನಗೂ ಕೂಡ ಅತ್ಯಂತ ನನಗೆ ಅವರು ನನಗೆ ಭಾಳ ಪ್ರೀತಿ. ಅವ್ರು ಪವಿತ್ರವಾದ ಹಜ್ ಯಾತ್ರೆಗೆ ಹೋಗಿ ಬಂದ ಸಂದರ್ಭದಲ್ಲಿ ಅದು ಒಂದು ನನಗೆ ಸಪ್ರೇಟಾಗಿ ಒಂದು ಹತ್ತರ ತಂದು ಅದನ್ನು ನನ್ನ ಕೈಯಲ್ಲಿ ಕೊಟ್ಟು ಇದು ನೀನಲ್ಲದೆ ಜಾಗದ ಉಪಯೋಗ ಮಾಡಬೇಕಂತೇಳಿ ಅವತ್ತು ನಾನು ತಲೆಲ್ಲ ತರೆದು ಹೋಗುವಂಥ ಒಂದು ಅತ್ಯಂತ ಹಿರಿಯ ವ್ಯಕ್ತಿಯಾಗಿದ್ದು ಕೂಡ ಬಹುಶಃ ಹಿರಿಯರೆಲ್ಲರ ಆಶೀರ್ವಾದ ಪಡೆಯುವಂಥ ಮನೋಭಾವನ ಹಮ್ಮಿಕೊಳ್ಳಿ. ನಾನೆಲ್ಲ ಯುವ ಜನಾಂಗ ಹೇಳ್ತಾ ಇದ್ದೇನೆ, ಹಿರಿಯರ ಮತ್ತು ಜನಸಾಮಾನ್ಯರ ಆಶೀರ್ವಾದ ಪಡ್ಕೊಳ್ತಾರೆ, ನಿಮ್ಮ ಯಶಸ್ಸನ್ನು ಯಾರನ್ನಲ್ಲಿ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ವಿಚಾರ ಮಾಡಿ. ಸೊ ಹಿರಿಯರೆಲ್ಲರ ಆ ಒಂದು ವಿಶೇಷವಾದ ದುವಾ ಮತ್ತು ಆಶೀರ್ವಾದ ಪಡೆಯುವಂಥ ಅವಕಾಶವನ್ನು ಸರ್ವ ಯುವ ಜನಾಂಗ ಕೂಡ ಇವತ್ತು ಹಮ್ಮಿಕೊಳ್ಬೇಕು. ಹಿರಿಯರಿಗೆ ವಿದ್ಯಾಭ್ಯಾಸ ಕಡಿಮೆ ಇರ್ಬೋದು, ನಾವು ಇವತ್ತು ದೊಡ್ಡ ದೊಡ್ಡ ಕಲ್ತಿರ್ಬೋದು, ಆದರೆ ಹಿರಿಯರ ಅನುಭವದ ಮುಂದೆ ನಮ್ಮ ವಿದ್ಯಾಭ್ಯಾಸ ಯಾವುದಿಲ್ಲ, ಎಲ್ಲ ಕೂಡ ಸೊನ್ನೆಗೆ ಮುಂದೆ ನಿಲ್ತದೆ. ನಾನು ಭಾಳಷ್ಟು ಅನುಭವ ನೋಡಿದ್ದೇನೆ. ಎಷ್ಟೇ ನಾನು ವಿದ್ಯಾವಂತ ನೋಡಿದ ಒಂದು ಚರ್ಚೆ ಬಂದಾಗ 1 ಗಂಟೆಗೂ ಚರ್ಚೆ ಮಾಡ್ತಾರೆ. ಅದೇ ಒಂದು ಹಿರಿಯರ ಹತ್ರ ಒಂದು ಮುಂದೆ ಕೂತ್ಕೊಂಡು ಮಾತಾಡಿ ಅವ್ರು ಅರ್ಧ ನಿಮಿಷದಲ್ಲಿ ಅದನ್ನು ಒಂದು ಸೆಂಟೆನ್ಸ್ನಲ್ಲಿ ಅದಕ್ಕೆ ಒಂದು ಪರಿಹಾರ ಕೊಟ್ಟು ಬಿಡೋ ವ್ಯವಸ್ಥೆ ಮಾಡೋದಿದ್ದರೆ ಅನುಭವಕ್ಕೆ ವಿಶೇಷವಾದ ಶಕ್ತಿ ಇದೆ. ಅದು ಇನ್ನೊಬ್ಬರ ಅನುಭವವನ್ನು ಪಡೆದುಕೊಂಡು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಮನೋಭಾವನ ಎಲ್ಲ ಯುವಜನ ಕೂಡ ಹಮ್ಮಿಕೊಳ್ಬೇಕಂತ ನಾನೊಬ್ಬ ಯುವಕರಿಗೆ ನಾನೊಬ್ಬ ಸೋದರನಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ಇವತ್ತು ಆ ಒಂದು ಬಹುಶಃ ಯಾವ ಹೆಸರು ಮುಖಾಂತರ ನಮ್ಮ ಕೆಲಸ ಮಾಡ್ತಿದ್ರೆ ಇನ್ನಷ್ಟು ಉತ್ತಮವಾಗಿ ಹೋಗುವಂಥ ಅವಕಾಶ ಆಗಲಿ. ಈಗಾಗಲೇ ಹೇಳಿದಾಗೆ ಸೌಹಾರ್ದತೆಗೆ ವಿಶೇಷವಾದ ಸಂಕೇತವಾಗಿದ್ದುಕೊಂಡು ಸರ್ವರು ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ತೋರಿಸುವಂಥ ಹಲವಾರು ಕೆಲಸ ಕಾರ್ಯಗಳು ಇವತ್ತು ಟಿಪ್ಪು ಸುಲ್ತಾನ್ ಅವರ ಚರಿತ್ರೆ ನಮಗೆ ಇವತ್ತು ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಇವತ್ತು ಎಲ್ಲ ರೀತಿಯಿಂದಲೂ ಕೂಡ ಇವತ್ತು ಬಹುಶಃ ಆ ಒಂದು ಸಿಕ್ಕುವಂಥದ್ದು. ಇವತ್ತು ನಾವು ಶೃಂಗೇರಿ ಮಠವನ್ನು ಬಹುಶಃ ಇವತ್ತು ವಶಪಡಿಸಿಕೊಂಡು ಕಾರ್ಕಳಕ್ಕೆ ಹೋದಾಗ ಅಲ್ಲೇ ಅದನ್ನು ಬಿಡುಗಡೆಗೊಳಿಸಿ ಮತ್ತೆ ಅಲ್ಲಿ ಬೇಕಾದಂಥ ವ್ಯವಸ್ಥೆ ಮಾಡಿ ಎಲ್ಲ ಚರಿತ್ರೆ ಇತ್ತು. ನೀವು ಶೃಂಗೇರಿ ದೇವಸ್ಥಾನಕ್ಕೆ ಅದು ಬರೆದಿಟ್ಟಿದ್ದಾರೆ, ಪಾಠ್ಯ ಪುಸ್ತಕದಿಂದ ತೆಗಿಬೋದು, ಅದರಿಂದ ಯಾರನ್ನು ಕೂಡ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೊಲ್ಲೂರು ದೇವಸ್ಥಾನಕ್ಕೆ ನೀವು ಅಲ್ಲಿ ಹೋಗಿ ಪ್ರತಿದಿನ ಸಂಜೆ 6 ಗಂಟೆಗೆ ಸಲಾಂ ಪೂಜೆ ಅಂತ ಇದೆ. ಪ್ರತಿ ದಿವಸ ಸಂಜೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ 6 ಗಂಟೆಗೆ ಇವತ್ತಿಗೂ ಕೂಡ
ಸಲಾಂ ಪೂಜೆ ಅಂತ ಇವತ್ತಿಗೆ ಕೂಡ ಇದೆ. ಆ ಸಲಾಂ ಪೂಜೆ ಯಾಕೆಂತ ಹೇಳಿದರೆ ಅವತ್ತು ಟಿಪ್ಪು ಸುಲ್ತಾನದ ಉಳಿಸಿಕೊಳ್ಳಿಕ್ಕೆ ಕೊಟ್ಟಂಥ ವಿಷಯ ಪ್ರಯತ್ನ ಮತ್ತು ಸಹಕಾರಕ್ಕಾಗಿ ಅವತ್ತು ಬರೆದಿಟ್ಟಂಥದ್ದು ಯಾರಂತ ಹೇಳಲಿಕ್ಕೆ ಸಾಧ್ಯ. ಇವತ್ತು ಕೂಡ ಅಲ್ಲಿ ಸಲಾಂ ಪೂಜೆ ಪ್ರತಿ ದಿವಸ 6 ಗಂಟೆಗೆ ನಡೀತಾ ಇರುವಂಥದ್ದು. ಇದರಿಂದ ಯಾರು ಕೂಡ ತೆಗಿಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದೇ ರೀತಿ ಎಲ್ಲ ರೀತಿಯಿಂದಲೂ ಕೂಡ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಅವರದ್ದು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಉತ್ತಮವಾದ ಎಲ್ಲ ವಿಚಾರಗಳನ್ನು 100ಕ್ಕೂ 100 ಎಲ್ಲರೂ ಕೂಡ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆ ವಿಚಾರ ಇರ್ಬೋದು. ನಾವು ಉತ್ತಮವಾದ ವಿಚಾರ ತೆಗೆದುಕೊಂಡು ಬಹುಶಃ ಆ ಉತ್ತಮವಾದ ಒಂದು ವಿಚಾರ ಮನದಟ್ಟು ಯುವಕ ಜನಕ್ಕೆ ಮಾಡಿ ಅತ್ಯಂತ ಉತ್ತಮವಾದ ಒಂದು ವ್ಯಕ್ತಿತ್ವ ಮತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪಣತೊಡ ವಿಚಾರ ಇವತ್ತು ಆಗಲಿ. ಬಹುಶಃ ಇವತ್ತು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಬಹುಶಃ ಅವರ ಆ ಒಂದು ಕೊಡೋ ಮುಖಾಂತರ ಅವ್ರ ನೆಮ್ಮದಿಯಿಂದ ಬದುಕುವಂಥ ಅವಕಾಶ ಆಗ್ತದೆ. ಅವ್ರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡೋ ಮೂಲಕ ದೊಡ್ಡ ಮಟ್ಟದ ಆ ಒಂದು ಭವಿಷ್ಯ ದಿನಗಳಲ್ಲಿ ಅವ್ರು ಕೂಡ ದೊಡ್ಡ ಸ್ಥಿತಿಗೆ ಹೋಗಿ ಬಹುಶಃ ಇವತ್ತು ಈ ರೀತಿಯ ಸಹಕಾರ ಬೇರೆಯವ್ರಿಗೆ ಕೊಡುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ವಿಚಾರ ನಾನು ಇವತ್ತು ಮಾಡುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾಧರ್ ಶೆಟ್ಟಿ ಮತ್ತು ನಾವೆಲ್ಲ ಅತ್ಯಂತ ನಮಗೆ ಒಂದು ರಾಜಕೀಯವಾಗಿ ಒಂದು ಮಾರ್ಗದರ್ಶಕ ಅಂತ ಹೇಳ್ಬೋದು. ಯಾಕೆ ಈಗಲ್ಲ, ನಾನು ರಾಜ್ಯಕ್ಕೆ ಬಹುಶಃ ಈಗ ನಾನು ಪ್ರಾರಂಭ ಮಾಡಿದಂತಲ್ಲ. ಕೆಲವ್ರಿಗೆ ಎನಿಸ್ಬೋದು ಯುಟಿಕ್ ಆದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ 4 ಸಲ ಶಾಸಕರಾದರು, 2 ಸಲ ರಾಜ್ಯ ಮುಖ್ಯಮಂತ್ರಿ ಆದರು, ಉತ್ತಮ ಮೊತ್ತದ ನನ್ನ 18-19 ವರ್ಷದಲ್ಲಿ 30-35 ವರ್ಷದ ರಾಜಕೀಯದಲ್ಲಿ ಪಳಗಿಕೊಂಡು ಬಹುಶಃ ಇವತ್ತಲ್ಲಿ ಹೋರಾಟ ಮಾಡಿಕೊಂಡು ಬಂದಂಥ ಸಂದರ್ಭ. ನಾನು 18-19 ವರ್ಷ ಇರುವಾಗ ವಿದ್ಯಾಧರ್ ಶೆಟ್ಟಿಯವರು ಸಂಜೆವಾಣಿ ಪತ್ರಿಕೆಯಲ್ಲಿ ಹ್ಯಾಮಿಲ್ಟನ್ ಸರ್ಕಲಲ್ಲಿ ಒಂದೇ ಬಿಲ್ಡಿಂಗ್ನಲ್ಲಿ 3 ಆಫೀಸ್, ಒಂದು ಮಂಗಳೂರು ಮಿತ್ರ, ಸಂಜೆವಾಣಿ, ಪ್ರಜಾವಾಣಿ ಅದೊಂದು ಆಫೀಸ್ ಇತ್ತು ಇದರಲ್ಲಿ. ಆವಾಗ ಆ ಸಂದರ್ಭದಲ್ಲಿ ನಾವು ಪ್ರತಿ ದಿವಸ ಬಹುಶಃ ಪೇಪರ್ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಹೋಗ್ಲಿಕ್ಕೆ ಆವಾಗ ವಾಟ್ಸಪ್ಪ ನಿಮ್ಮ ಈ ಫೋನ ಇದೇನಿಲ್ಲ. ಅಲ್ಲಿ ನಮ್ಮ ಬೈಕಲ್ಲಿ ನಾವು ಹೋಗಬೇಕು. ಅಲ್ಲಿ ನಿಂತು ಒಳಗಡೆ ಹೋಗಿದಾಗ ಸಂಜೆ ಸಂಜೆ ಮತ್ತೆ ಬೆಳಿಗ್ಗೆ ಬರೋದಲ್ಲ, ಅದಕ್ಕೆ ಲಾಸ್ಟ್ ಹೋಗಿ ಇಲ್ಲಿ ಕೊಡೋದು ಎಲ್ಲ ಪೇಪರ್ ಮುಗಿಸಿ. ನಮ್ಮ ಕಷ್ಟವತ್ತೆ ಅಂತ ಹೇಳಿದರೆ ಉದಯವನಿಗೆ ಹೋಗಬೇಕು, ಅಲ್ಲಿ ಮೇಲೆ ಹತ್ತಬೇಕು. ಎಲ್ಲ ಪೇಪರ್ ಮೇಲೆ ಹೋಗಿ ಹತ್ತಿಕೊಂಡು ಹೋಗಿ ಆ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಆ ವಿದ್ಯಾರ್ಥಿ ಸಂಘಟನೆ ಮತ್ತು ಯುವ ಸಂಘಟನೆ ಮುಖಾಂತರ ಹಮ್ಮಿಕೊಂಡು ಬಂದಂಥ ಸಂದರ್ಭ. ನಾನು ವಿದ್ಯಾರ್ಥಿ ಇದ್ದಾಗ ಒಮ್ಮೆ ಬಸ್ ರೇಟ್ ವಿದ್ಯಾರ್ಥಿಗಳಿಗೆಲ್ಲ ಪರಿಚಯ ಗೊತ್ತಿರಬೇಕು. ಬಸ್ ರೇಟ್ ರವೀಂದ್ರ ಮುರಳಿ ಬಸ್ಸಿನ ಅಧ್ಯಕ್ಷರಾಗಿದ್ದರು. ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದ ಬಸ್ 1994 ಬಸ್ ರೇಟ್ ಜಾಸ್ತಿ ಆಯಿತು. ಬಸ್ ರೇಟ್ ಕಡಿಮೆ ಮಾಡಬೇಕಂದ್ರೆ ಹೋರಾಟ ಆಯಿತು, ಭಾಳ ಚರ್ಚೆ ಆಗಿ ಲಾಸ್ಟಿಗೆ 4 ದಿವಸ ಇಡೀ ಮಂಗಳೂರಲ್ಲಿ ಬಸ್ಸನ್ನೇ ಬಂದ್ ಮಾಡಿದ್ರು. 4 ದಿವಸ ಬಸ್ಸೇ ಇರಲಿಲ್ಲ. ಅನಿಲ್ ಕುಮಾರ್ DC ಇದ್ದರು. ಇದಕ್ಕೆ ಬಸ್ ರೇಟ್ ಕಡಿಮೆ ಮಾಡದೆ ನಾವು ಬಸ್ಸನ್ನು ಮಾರ್ಗಲಿಕ್ಕೆ ಇಡೀ ಬಂದಾಗುವಂಥ ಇತಿಹಾಸ ಆಯಿತು. ಇದಕ್ಕೆ ಕಡೆಗೆ ಅನಿಲ್ ಕುಮಾರ್ DC ಅವರು ಅದನ್ನು ಅವರ ಫೈಲ್ ಬಿಸಾಡಿ ಕಡಿಮೆ ಮಾಡಿ 3-5 ಹೋರಾಟ 10 ದಿವಸ ಆಗಿದೆ. ಕಡೆ 4 ದಿವಸ ಇಡೀ ಸ್ಟ್ರೈಕೆ ಕಂಟಿನ್ಯೂಸ್ ಬಂದಾಗ ಆಗ ಬಹುಶಃ ಒಂದೇ TV ಚಾನಲ್, ಯಾವುದು ನಿಮ್ಮ NMC ಅವ್ರದ್ದು ಚಾನಲ್, ಒಂದೇ ಚಾನಲ್, ಬೇರೆ ಚಾನಲ್ ಲೋಕಲ್ ಚಾನಲ್ ಒಂದು ಕೂಡ ಇರಲಿಲ್ಲ. TV ಉದಯ TV ಮಾತ್ರ. ನಮ್ಮದು ಬಹುಶಃ ಈ ಒಂದು ಕಡೆ ನಮ್ಮನ್ನು ಪೊಲೀಸ್ ಹುಡ್ತಾ ಇರೋದು ಬಸ್ ಸ್ಟ್ರೈಕ್ ಮಾಡಿದ್ದಕ್ಕೆ. ಎರಡನೇ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು. ಮೋಹಿನಿ ವಿಲಾಸ 4 ಗಂಟೆಗೆ ಪ್ರೆಸ್ ಮಾಡಿ 4:10 ಆಗೋ ಅಲ್ಲಿಲ್ಲ, ನಾವು ಖಾಲಿ ಪೊಲೀಸ್ ಬರುವಾಗ ನಾವು ಹೋಗಿ ಆಗ್ತಿತ್ತು. ಆದರೆ ಎಷ್ಟು ಸವಾರ್ದ ಇತ್ತು ಅಂತ ಹೇಳಿದರೆ 4 ದಿವಸ ಬಂದ್ ಮಾಡಿ ಸಮಸ್ಯೆ ಬಗೆಹರಿಸಿ ಎಲ್ಲ ವಿಚಾರ ಇರ್ಕೊಂಡ ನಮ್ಮಿರುವ ಎಲ್ಲ ನಮ್ಮ ಭಾಳಷ್ಟು ತಂಡ ಇತ್ತು, ದೊಡ್ಡ ಮಟ್ಟದ ತಂಡ ಇದು ಮಾಡಿದೆ. ಪ್ರಸಾದ್ ಮರೋಳಿ ಇದ್ದರು, ಶಿವಪ್ರಸಾದ್ ಶೆಟ್ಟಿ ಇದ್ದರು, ಬಹುಶಃ ನಮ್ಮ ಸುಮಂತ್ರರಾವ್ ಮತ್ತು ಕಮ್ಯುನಿಸ್ಟ್ನವರ ನಮ್ಮ ಸುನಿಲ್ ಕುಮಾರ್ ಬಜಾಲ್ ಅವರೆಲ್ಲ ಫುಲ್ ತಂಡ. ನಾವು ಜೊತೆಯಲ್ಲಿ ಒಬ್ಬರ ಮೇಲೆ ಒಂದೇ ಒಂದು ಕೇಸ್ ಇಲ್ಲದ ರೀತಿ, ಯಾವುದೇ ಒಂದು ಅನಾಹುತ ಆಗದ ರೀತಿಯಲ್ಲಿ ಎಷ್ಟೇ ನಾವು ಬಸ್ಸಿನ ಜೊತೆ ಜಗಳಾಡಿ ಕೂಡ ಪ್ರೀತಿ ವಿಶ್ವಾಸದಿಂದ ಚರ್ಚೆ ಮಾಡಿಕೊಂಡು ನಮ್ಮ ಹಠಕ್ಕೆ ನಾವು ಬಿದ್ದು ರೇಟ್ ಕಡಿಮೆ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ಆಗ. ಸೊ ಆಗಿಂದಲೂ ಕೂಡ ನಾನು ಇವತ್ತು ಬಹುಶಃ ನೋಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಅತ್ಯುತ್ತಮ ತಾಳ್ಮೆಯಿಂದ ಮಾರ್ಗದರ್ಶನ ಕೊಡುವಂಥ ಸಂದರ್ಭ. ಅದಕ್ಕೆ ನಾನು ಯಾವಾಗಲೂ ಹೇಳೋದಿದೆ, 30 ವರ್ಷ ಆಗಿದ್ದರೂ ಕೂಡ ವಿದ್ಯಾಧರ್ ಶೆಟ್ಟಿ ಮೊನ್ನೆ ಅವತ್ತು ಕೂಡ ಹೀಗೇ ಇದ್ದಾರೆ, ಇವತ್ತು ಕೂಡ ಅದೇ ವಯಸ್ಸಾದಾಗೆ ಕಾಣೋದೇ ಇಲ್ಲ. ಇದು ಇವರು ಮಾತ್ರ ಅಲ್ಲ, ಅನ್ಸರ ನೋಡೋ ಕೂಡ ಗೊತ್ತಾಗೋದಿಲ್ಲ, ಹಂಸಮ್ಮ ನೋಡೋ ಅವರು ಕೂಡ ಹಾಗೇ ಇದೆ. ಹಿಂದೆ ಇದ್ದಾಗ ಪತ್ರಕರ್ತರೆಲ್ಲ ವಯಸ್ಸಾಗೋದಿಲ್ವ ಅಂತ ನನಗೊಂದು ಹೌದು. ಮತ್ತು ಇವರಿಗೆಲ್ಲ ಗುರುಗಳ ಮನೋಪ್ರಸಾದ್ ಕೂಡ ಅವ್ರದ್ದು ಕೂಡ ಗೊತ್ತಾಗೋದಿಲ್ಲ. ಆಗ ಯಾಕೆಂತ ಹೇಳಿದರೆ ಸಾಮಾಜಿಕವಾದ ಚಲನಗಳಿದ್ದಾಗ ಅದು ಬಹುಶಃ ಆ ಒಂದು ಇದ್ದಾಗ ದೇವರು ಕೂಡ ಸಂಪೂರ್ಣವಾದ ವಿಶೇಷವಾದ ಆರೋಗ್ಯ ಕೊಡ್ತಾರೆ ಅಂತ ಹೇಳಿ ಬಹುಶಃ ಇದೊಂದು ಇವತ್ತು ಉದಾಹರಣೆ. ಅದಕ್ಕಾಗಿ ಬಹುಶಃ ಎಲ್ಲ ನಮ್ಮ ಈ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರಿಗೆ ಇವತ್ತಿನ ಕಾರ್ಯಕ್ರಮ ಸರ್ವರಿಗೂ ಕೂಡ ವಿಶೇಷವಾಗಿ ನಮ್ಮ 3 ಜನ ಹಂಸಾ ಮಲಾರ್, ಅನ್ಸಾರ್ ಇನೋಲಿ ಮತ್ತು ಅಫ್ರೀಸ್ ಸಜ್ಬಾ
ಈ 3 ಯುವಕರು ಕೂಡ ಅವರವರ ಪ್ರದೇಶದಲ್ಲಿ ಬಹುಶಃ ಮುಂದೆ ನಿಂತು ಅತ್ಯಂತ ಶ್ರಮಪಟ್ಟು ಇವತ್ತು ದೊಡ್ಡ ಸ್ಥಾನಕ್ಕೆ ಹೋಗಿ ಸರ್ವರ ಗೌರವವನ್ನು ಇವತ್ತು ಪಡ್ಕೊಳ್ಳುವ ವಿಚಾರ ಇವತ್ತು ಆಗಿದೆ. ಬಹುಶಃ ಹಮ್ಜಾ ಮಲಾರವರು ಮತ್ತು ಅನ್ಸಾರ್ ಈಗಾಗಲೇ ಅವರು ಪಳಗಿದ್ದಾರೆ ಸಮಾಜದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಅಫ್ರಾಜ್ ಕೂಡ ಇವತ್ತು ಎಷ್ಟು ವರ್ಷ ಆಯಿತು ಪ್ರಾಕ್ಟೀಸ್ ಆಗಿ? ಫೈನಲ್ ಎಲ್ಲಿ? ಅದೇ ಅಲ್ಲಿ ಓದೋದು ಅಷ್ಟಲ್ಲ, ಅಪ್ ಆ್ಯಂಡ್ ಡೌನ್. ಓಕೆ. ನಾನು ಬಹುಶಃ ನಾನು ಕೂಡ SDM ಅಲ್ಲಿ ಲಾ ಕಾಲೇಜ್ ಮುಗಿಸಿ ಬಂದವರು. ಅತ್ಯಂತ ದೊಡ್ಡ ಮಟ್ಟದ ವಕೀಲರಾಗಿದ್ದುಕೊಂಡು ಸಾಮಾಜಿಕವಾಗಿ ಇವತ್ತು ಮುಂದೆ ನಿಲ್ಲುವಂಥ ವಿಶೇಷವಾದ ಶಕ್ತಿ ನಿಮಗೆ ದೇವರು ಇವತ್ತು ಅನುಗ್ರಹಿಸಲಿ ಅಂತ ಕೊಡಲಿ ಅಂತ ನಾನು ಇವತ್ತು ಕೇಳಿಕೊಂಡು ಸಮಾಜದ ಕಟ್ಟಕಡೆ ಜನರಿಗೆ ಕೂಡ ಒಂದು ಸಭೆಯ ಹಸ್ತರಾಗಿ ತಾವೆಲ್ಲ ನಿಲ್ಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಇಸ್ಮಾಯಿಲ್ ಬಬ್ಬುಕಟ್ಟೆಯವರು ಇನ್ನೊಂದು ಬಹುಶಃ ಮನೆ ಕೂಡ ತಮ್ಮ ಆ ಒಂದು ಸಹಕಾರಿಗೆ ಮುಂದೆ ನಿಂತಿದ್ದಾರೆ. ಅದೇ ರೀತಿ ಬಹುಶಃ ಈ ಒಂದು ಕೆಲವೊಂದು ವಿಚಾರ ಕೂಡ ಹೇಳಿದ್ದಾರೆ. ನಾನೊಬ್ಬ ಸೋದರನಾಗಿ ನಿಂತು ನನ್ನ ಸಂಪೂರ್ಣವಾದ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ನಾನು ಹೇಳಿಕೊಳ್ಳುತ್ತಾ, ಈ ಕೋವಿಡ್ ಸಂದರ್ಭದಲ್ಲಿ ಕೂಡ ಇವತ್ತು ನಾವು ಆಲೋಚನೆ ಮಾಡಬೇಕು. ನಾವೆಲ್ಲರೂ ಕೂಡ ಭಾಳಷ್ಟು ಜಾಗೃತೆಯಿಂದ ನಮ್ಮ ಸೇವೆ ನಾವು ಮಾಡಬೇಕಾಗ್ತದೆ. ನಮ್ಮ ಸಣ್ಣ ಪುಟ್ಟ ಕೆಲಸದಲ್ಲಿ ಭಾಳಷ್ಟು ಜೀವಗಳನ್ನು ನಮಗೆ ಉಳಿತಾಯ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾಕೆ ಈ ಮಾತು ಇವತ್ತು ಹೇಳ್ತೇನೆ ಅಂತ ಹೇಳಿದರೆ, ನಾನು ಫಸ್ಟಿಂದಲೇ ಕೂಡ ಹೇಳಿದ್ದೇನೆ, ಹಂತವಾಗಿ ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಇವತ್ತು ಯಾವ ಕಾಲಘಟ್ಟಕ್ಕೆ ಬಂದಿದ್ದೇವೆ, ನಾವು ದಿವಸಾಗಲೂ ಕೂಡ 13, 14, 15 ಜನ ಇವತ್ತು ತೀರಿ ಹೋಗೋದನ್ನು, ಅವರ ಶವ ಸಂಸ್ಕಾರ ಮಾಡೋದನ್ನು ನಾವು ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ನೋಡ್ತಾ ಇದ್ದೇವೆ. ನನಗೆ ಬೆಳಿಗ್ಗೆ ಫೋನ್ ಸ್ವೀಕಾರ 5-5:30 ಗಂಟೆಗೆ ಸ್ವೀಕಾರ ಆಗೋದೇ ಅಲ್ಲಿಯ ಪೇಷಂಟ್ ತೀರಿ ಹೋಯಿತು, ಇಲ್ಲಿಯ ಪೇಷಂಟ್ ತೀರಿ ಹೋಯಿತು, ಅಥವಾ ಆಸ್ಪತ್ರೆಗೆ ಸೇರಿಸಬೇಕು, ಅಥವಾ ರಾತ್ರಿ ಮಲಗುವಾಗ ಕೂಡ ಒಂದು ಆಸ್ಪತ್ರೆಗೆ ಸೇರಿಸಲಿಕ್ಕೆ ಇರುವ ಹಾಸ್ಪಿಟ್ಲಲ್ಲಿರುವ ಇದಿಲ್ಲ ಅಂತ ವೆಂಟಿಲೇಟರ್ ಇದಿಲ್ಲ, ಅಥವಾ ತೀರಿ ಹೋಯ್ತು ಅಂತ ಬೆಳಿಗ್ಗೆಯಿಂದ ಸಂಜೆ ಇದೇ ಕಳೆದ ಒಂದು 15 ದಿವಸ ಇದೆ. ಇವತ್ತು ಡೈಲಿ ಏನಿಸ್ತದೆ ಅಂತ ಹೇಳಿದರೆ 15-16 ಜನ ನಾವು ತೀರಿ ಹೋಗ್ತಾಯಿದ್ದೇವೆ. ಮುಂಚೆಲ್ಲೂ ಕೂಡ 60 ವರ್ಷ ಮೇಲ್ಪಟ್ಟಂತ ನಾವು ಆಲೋಚನೆ ಮಾಡಿದ್ದೆವು. ಕಳೆದ ಒಂದು ವಾರದಿಂದ ಎಲ್ಲ ಕೂಡ 45, 40, 35. ಯಾಕೆ? ನಮ್ಮ ನಿರ್ಲಕ್ಷ್ಯದಿಂದ ನಾವು ಇವತ್ತು ನಮ್ಮ ಕುಟುಂಬಸ್ಥರ ಜೀವವನ್ನು ಕಲಿಯುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೇವೆ. ಸೊ ನಾನು ಸಮಸ್ತ ಎಲ್ಲರ ತನಕ ಕೇಳೋದು ನಾನು ಇಷ್ಟೇ, ದಯವಿಟ್ಟು ಯಾವುದೇ ವಾಟ್ಸಪ್ಗೆ ರೂಮಲ್ಲಿ ಯಾರು ಕೂತ್ಕೊಂಡು ಇವತ್ತು ಮೆಸೇಜ್ ಕೊಡೋದನ್ನು ಯಾರು ಕೂಡ ನಂಬಲಿಕ್ಕೆ ಹೋಗಬೇಡಿ. ಕೆಲವ್ರು ಹೇಳ್ತಾಯಿದ್ರು ಸ್ಟಾರ್ಟಿಂಗ್ ನಾವು ಹೇಳಿದಾಗ ಭಾಳ ಜಾಗ್ರತೆ, ಅಗತ್ಯ ಬಂದಾಗ ಟೆಸ್ಟ್ ಮಾಡಿ ನೀವು ಮಾಡಿ ಅಂತೇಳಿ. ವಾಟ್ಸಪ್ಪಲ್ಲಿ ಕೂತ್ಕೊಂಡು ಬಹುಶಃ ಅದೇನಿಲ್ಲ, ಟೆಸ್ಟಿಗೆ ಹೋಗಬೇಡಿ, ಹೋದರೆ ಹಾಗೆ ಆಗ್ತದೆ, ಲ್ಯಾಬ್ ಸರಿ ಇಲ್ಲ, ಕಂಪ್ಯೂಟರ್ ಸರಿ ಅಂತ ತಿಳುವಳಿಕೆ ಹೇಳಿ ಅವನ ಮತ್ತು ಅವನ ಕುಟುಂಬಸ್ಥರಿಗೆ ಬಂದಾಗ ಅಡ್ಮಿಟ್ ಆಗಿ ಒಂದು ಚಿಕಿತ್ಸೆ ಪಡ್ಕೊಂಡು ಬಂದಂಥ ಉದಾಹರಣೆ ಇದೆ. ಮತ್ತು ಈಗ ಕಾಣಲಿಕ್ಕಿಲ್ಲ ಅಂತವ್ರು ಎಲ್ಲಿ ಹೋಗಿದ್ದಾರಂತೆ, ಇಲ್ಲ ಅಡ್ರೆಸ್ ಇಲ್ಲ. ಈಗ ಜನರಿಗೆ ಇವತ್ತು ಬಹುಶಃ ತಪ್ಪ ಅಭಿಪ್ರಾಯ ಬಂದು ಭಾಳಷ್ಟು ಜನ ಆಸ್ಪತ್ರೆಗೆ ಹೋಗೋದನ್ನೇ ನಿಲ್ಲಿಸೋದು. ಹಾಗೆ ಆಗ್ತದೆ, ಹೀಗೆ ಆಗ್ತದೆ. ಇದರಿಂದ ಏನಾಗಿದೆ, ನನಗೆ ಏನಾದರೂ ಹುಷಾರು ಜ್ವರ ಬಂದರೆ ನನ್ನನ್ನು ಟೆಸ್ಟ್ ಮಾಡದಿದ್ದರೆ ನನ್ನ ದಮ್ಮು ಕಟ್ಟುವಾಗ ಕರ್ಕೊಂಡು ಹೋಗ್ತಾರೆ. ನನ್ನ ದಮ್ಮು ಕಟ್ಟಿದಾಗ ಆಸ್ಪತ್ರೆ ನಮ್ಮನ್ನು ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಳೆದ ಹಲವಾರು ಕೇಸ್ 35 ವರ್ಷದ ಹೆಣ್ಮಕ್ಳನ್ನು ನೋಡಿದೆ. ಬೆಳಿಗ್ಗೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಪ್ರಾರಂಭ ಮಾಡಿದವರು ಬೆಳಿಗ್ಗೆ 5:30 ಗಂಟೆ ತನಕ ಅವರಿಗೊಂದು ಆಸ್ಪತ್ರೆಯಿಂದ ವೆಂಟಿಲೇಟರ್ ಸಿಕ್ಕಲಿಲ್ಲ. 35 ವರ್ಷ 5-6 ಆಸ್ಪತ್ರೆಗೆ ಸುತ್ತಾಡಿದರು, ಒಂದೇ ಕಡೆ ಅವ್ರಿಗೆ ವೆಂಟಿಲೇಟರ್ ಸಿಕ್ಕುವಂಥ ಪರಿಸ್ಥಿತಿ ಆಗಲಿಲ್ಲ. ಬೆಳಿಗ್ಗೆ 7 ಗಂಟೆ ಆಗುವಾಗ ತೀರಿಯೋದು. ವಿಚಾರ ಏನು? ಜ್ವರ ಬಂದಾಗ ಹೋಗಿ ಆಸ್ಪತ್ರೆಗೆ ತೋರಿಸ್ತಿದ್ರೆ ಚಿಕಿತ್ಸೆ ಆಗ್ತಿತ್ತು, ಗುಣಮರಾಗ್ತಿದ್ದು, ಅವರು ಹುಷಾರಾಗ್ತಿದ್ರು. ಮೊನ್ನೆ ಒಬ್ಬರಿಗೆ ಒಂದು ವೆಂಟಿಲೇಟರ್ ಬೇಕಾದರೆ 5-6 ಆಸ್ಪತ್ರೆಗೆ ಸುತ್ತಾಡುವಂಥ ಪರಿಸ್ಥಿತಿ ಮಾಡುವಂಥ ವಿಚಾರ ಇವತ್ತು ಆಗುವಂಥ ವಿಚಾರ ಆಗ್ತದೆ. ಯಾಕೆಂತ ಹೇಳಿದರೆ ನಾವು ಸ್ಟಾರ್ಟಿಂಗ್ ಇವತ್ತು ಹೋಗ್ತಾ ಇಲ್ಲ. ನಾವೆಲ್ಲರೂ ಕೂಡ ನನಗೇನಾದರೂ ಜ್ವರ ಬಂದರೆ ನಾನು ಟೆಸ್ಟ್ ಮಾಡಿ ಹೋದರೆ ನನಗೆ ಆಸ್ಪತ್ರೆ ಬೆಡ್ಡು ಕೂಡ ಇರ್ತದೆ, ಫ್ರೀಯಾಗಿ ಚಿಕಿತ್ಸೆ ಕೂಡ ಕೊಡ್ತಾರೆ, ವ್ಯವಸ್ಥೆ ಇದೆ. ನಾವೆಲ್ಲರೂ ಕೂಡ ಅಲ್ಲಿ ಇರೋದೇ 10 ಬೆಡ್, ನಾವು 20 ಜನ ಇದ್ದೇವೆ. ನಾವೆಲ್ಲರೂ ಕೂಡ ಸ್ಟಾರ್ಟಿಂಗ್ ಹೋಗೋದೇ ಇಲ್ಲ. ನಮಗೆ ದಮ್ಮು ಕಟ್ಟಲಿಕ್ಕೆ ಹೋದಾಗ ಮತ್ತೆ ಎಲ್ಲಿ ಇರ್ತದೆ ಈ 10 ಬೆಡ್? ಸೊ ಅದಕ್ಕಾಗಿ ನಾವು ವೆಂಟಿಲೇಟರ್ಗೆ ಹೋಗಲಿಕ್ಕೆ ನಾವು ಯಾಕೆ ಪ್ರಯತ್ನ ಪಡಬೇಕು? ವೆಂಟಿಲೇಟರ್ಗೆ ನಮ್ಮ ಕುಟುಂಬಸ್ಥರು, ನಮ್ಮ ಪರಿಸರದವರು, ನೆರೆಕೆಯವರು ಹೋಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳಿ. ವೆಂಟಿಲೇಟರ್ ಹೋಗುವಂಥ ಅಗತ್ಯ ಏನಿದೆ? ಕೊರೋನಾ ವೈರಸ್ನ ಸ್ವಭಾವ ಅದು ಇಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಒಂದೇ ಸ್ವಭಾವ. ಅದರ ಸ್ವಭಾವವನ್ನು ಬದಲಾವಣೆ ಮಾಡೋದಿಲ್ಲ. ನಾವು ನಮ್ಮ ಸ್ವಭಾವವನ್ನು ನಾವು ಚೇಂಜ್ ಮಾಡಬೇಕು. ನಾವು ನಮ್ಮ ಸ್ವಭಾವ ಚೇಂಜ್ ಮಾಡದೆ ನೀವು ವೈರಸ್ ಒಟ್ಟಿಗೆ ಪೆಟ್ಟಿಗೆ ನಿಂತರೆ, ನೀನು ಸರಿ ಇಲ್ಲ, ನಿಮ್ಮ ಲ್ಯಾಬ್ ಸರಿ ಅಂತ ಹೇಳಿದರೆ ಅದು ನೀವು ಚೇಂಜ್ ಮಾಡ್ತದಾ? ಇದರಲ್ಲಿ ನಷ್ಟ ನಮಗಲ್ಲದೆ ಬೇರೆ ಯಾರಿಗೂ ಕೂಡ ಇವತ್ತು ಇಲ್ಲ. ಆದ ಕಾರಣ ನೀವು ಟೆಸ್ಟಿಗೆ ಹೋಗಿ, ಜ್ವರ ಬರ್ತದ 2 ದಿವಸ ನೋಡಿ, 3ನೇ ದಿವಸ ದಯವಿಟ್ಟು ಟೆಸ್ಟಿಗೆ ಹೋಗಿ, ಪಾಸಿಟಿವ್ ಆದರೆ ಚಿಕಿತ್ಸೆ ಪಡ್ಕೊಳ್ಳಿ, ನೆಗೆಟಿವ್ ಆದರೆ ಮನೆಗೆ ಹೋಗಿ. ಅದು ಲ್ಯಾಬ್ ಸರಿ ಉಂಟಾ, ಸರಿ ಇಲ್ವಾ, ಅಥವಾ ಹೆಂಡತಿಗೆ ಬರ್ತದೆ ಗಂಡನಿಗೆ ಯಾಕೆ ಬರೋದಿಲ್ಲ,
ತಾಯಿಗೆ ಬರ್ತದೆ, ಮಕ್ಕಳಿಗೆ ಯಾಕೆ ಬರೋದಿಲ್ಲ? ಒಂದು ಮನೆ 5 ಜನ ಇದ್ದರೆ 3 ಜನ ಯಾಕೆ ಬರೋದಿಲ್ಲ? ಅದಕ್ಕೆ ಉತ್ತರ ಕೊಡಲಿಕ್ಕೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕೆ ಇದು ಹೊಸತಾದ ಒಂದು ರೋಗ ಇದು ಇನ್ನು ರಿಸರ್ಚ್ ಎಲ್ಲ ಆಗಿ 10 ವರ್ಷ ನಂತರ ಗೊತ್ತಾಗಿದೆ ಯಾಕೆ ಅಂತೇಳಿ. ಈ ಒಂದು ರೋಗದಲ್ಲಿ 2 ಡಾಕ್ಟ್ರುಗಳ ಕುಟುಂಬರೇ ತೀರಿ ಹೋಗಿದ್ದಾರೆ, ಡಾಕ್ಟ್ರುಗಳೇ ಸತ್ತೋಗಿದ್ದಾರೆ, IAS ಅಧಿಕಾರಿಗಳೇ ಸತ್ತೋಗಿದ್ದಾರೆ, ಅತ್ಯಂತ ಕೋಟ್ಯಾಧಿಪತಿಗಳೇ ಜೀವನ ಉಳಿಸಲಿಕ್ಕೆ ಆಗಲಿಲ್ಲ, ಕಡು ಬಡವರು ಕೂಡ ಬದುಕಿದ್ದಾರೆ. ಮನೆಗೆ ಒಳಗಿದ್ದವನಿಗೆ ರೋಗ ಬಂದಿದೆ, ಮನೆ ಹೊರಗಿದ್ದವನಿಗೆ ರೋಗ ಬರಲಿಲ್ಲ. ಇದೆಲ್ಲ ಯಾಕೆ ಅಂತ ನೀವು ರಿಸರ್ಚ್ ಮಾಡಿದರೆ ಆಗೋದಿಲ್ಲ. ನಿಮಗೇನು ನಿಮ್ಮ ಕೆಲಸ? ಜ್ವರ ಬರ್ತದಾ, 1-2 ದಿವಸ ನೋಡಿ, 3 ದಿವಸ ಟೆಸ್ಟ್ ಮಾಡಿ, ನೆಗೆಟಿವ್ ಆದರೆ ಮನೆಗೆ ಹೋಗಿ, ಪಾಸಿಟಿವ್ ಆದರೆ 10 ದಿವಸ ಚಿಕಿತ್ಸೆ ಫ್ರೀಯಾಗಿ ಅಲ್ಲಿ ಒಂದು ಬಳಿ ಫ್ರೀಯಾಗಿ ಚಿಕಿತ್ಸೆ ಗೌರ್ಮೆಂಟ್ ಫ್ರೀಯಾಗಿ ಕೊಡ್ತಾರೆ, ಮುಗಿ. ಇದನ್ನು ಬಿಟ್ಟು ಈ ಕೆಲಸ ಬಿಟ್ಟು ನೀವು ಬೇರೆಲ್ಲ ಕೆಲಸಕ್ಕೆ ಹೋದರೆ ಕೊರೋನಾ ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಹುಶಃ ನಾನು ಎಲ್ಲರದ ಕಳಕಳಿಯಿಂದ ವಿನಂತಿ, ದಯವಿಟ್ಟು ಯಾರ ಮಾತು ಕೂಡ ಕೇಳಲಿಕ್ಕೆ ಹೋಗಬೇಡಿ. ನಿಮ್ಮ ಕುಟುಂಬಸ್ಥರ, ನಿಮ್ಮ ತಂದೆ ತಾಯಿಯಿಂದ ನಿಮ್ಮ ಸೋದರರ ಜೀವನ ಉಳಿಸಬೇಕಾ? ದಯವಿಟ್ಟು ನೀವು ಸ್ವಲ್ಪ ಮಣ್ಣ ಜ್ವರ, ಕೆಮ್ಮು ಇನ್ನಿತ ಇದ್ದರೆ, 2 ದಿವಸಕ್ಕಿಂತ ಜಾಸ್ತಿ ಜ್ವರ ಇದ್ದರೆ ದಯವಿಟ್ಟು ನೀವು ಟೆಸ್ಟಿಗೆ ಒಳಪಡಿ, ಫ್ರೀ ಚಿಕಿತ್ಸೆ ತಗೊಳ್ಳಿ, ಮನೆಗೆ ಹೋಗಿ. ನಿನ್ನೆ ನೈಟ್ ಫೋನ್ ಬಂತು 10:30 ಗಂಟೆಗೆ, ಇಲ್ಲೇ ನಮ್ಮ ರಂಜಾಡಿಯವರು ತೀರಿ ಹೋದ. ಎಷ್ಟು ವರ್ಷ ಕೇಳಿದೆ? 55 ವರ್ಷ. ಅವನು ಕೇಳಿ ಏನಾಯ್ತು? 1 ವಾರದಿಂದ ಮನೆ ಬರ್ತದೆ, ಜ್ವರ ಬರ್ತದೆ, ಇವರು ಹೆದರಿಕೆಯಿಂದ ತೋರಿಸಲೇ ಇಲ್ಲ. 55 ವರ್ಷ ಸಾಯುವಂಥ ನಮ್ಮ ಏಜ್ 55 ವರ್ಷ. 5ರಲ್ಲಿ ನಾನು ಮಗನಿಗೆ ಹೇಳಿದೆ, ನೀವು ನಿಮ್ಮ ಯಾವುದೊಂದು ವಿಚಾರ ಕೇಳಿಕೊಂಡು ನಿಮ್ಮ ತಂದೆಯನ್ನು ನೀವು ಕಳ್ಕೊಂಡ್ರಲ್ಲ ಮರ. 55 ವರ್ಷ ನಿಮ್ಮ ತಂದೆ ತೀರಿ ಹೋಗ್ಬೇಕಿತ್ತ? ಬರೀ ಒಂದು ಜ್ವರ ಬಂದದಕ್ಕೆ ನಿಮ್ಗೆ ತೋರಿಸಿದ್ದು ಏನಾಗ್ತಿತ್ತು? ನಾವೇನು ಮಾಡೋದು, ಈ ವಾಟ್ಸಪ್ಪದಲ್ಲಿ ಕೇಳಿ ಎಲ್ಲ ಹೆದರಿಕೆಯಿಂದ ಕೂತ್ಕೊಂಡು ಬೇಡ ಬೇಡ ಅಂತೆಲ್ಲ ನಮಗೆ ಈ ಪರಿಸ್ಥಿತಿ ಅಂತಂದು ಹೇಳ್ತಾರೆ. ಸೊ ಇದೆಲ್ಲ ಪ್ರಾಕ್ಟಿಕಲ್ ಆಗಿರುವಂಥ ಇವತ್ತು ವಿಚಾರ. ನಾನು ಯಾಕೆ ಹೇಳ್ತೆ ಅಂತ ಹೇಳಿದರೆ, ಇಲ್ಲಿದೆ ಇದು ಪ್ರತಿಯೊಬ್ಬರು ಕೂಡ ಯಾರು ಕೇಳುವವರಿದ್ದಾರೆ ಎಲ್ಲರಿಗೂ ನಾನು ಹೇಳೋದು ಇಷ್ಟೇ, ದಯವಿಟ್ಟು ತಾವು ನಿಮ್ಮ ಕುಟುಂಬ ಸಹ ಜಾಗೃತ ವಹಿಸ್ಕೊಳ್ಳಿ. ಏನಾದರೂ ಸ್ವಲ್ಪ ಮಟ್ಟಿನ ಜ್ವರ 2-3 ದಿನ ಜಾಸ್ತಿ ಬಂದ ಟೆಸ್ಟ್ ಮಾಡಿ, ಟೆಸ್ಟಲ್ಲಿ ಏನು ಕೂಡ ಆಗೋದಿಲ್ಲ. ಪಾಸಿಟಿವ್ ಬಂದರೆ 10 ದಿನ ಆರಾಮದಲ್ಲಿ ಚಿಕಿತ್ಸೆ ಪಡ್ಕೊಂಡು ಆರಾಮದಲ್ಲಿ ನೀವು ಬನ್ನಿ. ನೆಗೆಟಿವ್ ಆದರೆ ಆರಾಮದಲ್ಲಿ ಮನೆಗೆ ಹೋಗಿ, ಇಲ್ಲಿ ಮುಗೀತಲ್ಲ ಇಷ್ಟು. ಈಗ ನನಗೆ ಮೊನ್ನೆ ಗಡಿಬಿಡಿ ಆಯಿತು. ಏನಾಯಿತು? ನಾನು ಮನೆಯಲ್ಲಿ ಕೂತ್ಕೊಂಡೆ 5 ದಿವಸ ಟೆಸ್ಟ್ ಮಾಡಿದೆ, ಪಾಸಿಟಿವ್ ಆಗ್ತಿದ್ದೆ, ನಾನು ಆರಾಮದಲ್ಲಿ ಹೋಗ್ತಿದ್ದೆ ರೆಸ್ಟಿಗೆ. ಮತ್ತೆ 14 ದಿವಸ ನನ್ನ ಮನೆಯಲ್ಲಿ ಹೇಳ್ತಾ ಇದ್ದರು, ಸಿಮ್ಟಮ್ಸ್ ಇಲ್ಲದೊಂದು ಪಾಸಿಟಿವ್ ಬರಲಿ ಅಂತೇಳಿ. ಅಂದರೆ ಜ್ವರಗಿರೇನು ಬೇಡ, ಪಾಸಿಟಿವ್ ಒಂದು ಸಾಕು, ಒಂದು 14 ದಿವಸ ಅದು ಫ್ರೀ ಸಿಗ್ತೀರ ಅಂತೇಳಿ. ಸೊ ನಾನು ಸಂಜೆ ಎದ್ದಾಗ 4:15 ನನ್ನ ರಿಸಲ್ಟ್ 4 ಗಂಟೆ ನನಗೆ ಗೊತ್ತಿಲ್ಲ, ನಾನು ಆರಾಮದಲ್ಲಿ ಮಲಗಿದ್ದೆ. ರಿಸಲ್ಟ್ 4:15 ಗಂಟೆ ಬಂದೆ, ನಾನು 4-5 ಗಂಟೆ ಇದ್ದೆ. ನನ್ನ ಮಗಳು ಬಂದು ಹೇಳ್ತಿದ್ದೆ, ನಿಮಗೊಂದು ಪಾಸಿಟಿವ್ ತಗೊಳ್ಳೋ ಕೆಪಾಸಿಟಿ ಇಲ್ಲಲ್ಲ ಪಪ್ಪ, ಎಂತ ನೀವು ಅಂತೇಳಿ. ಸೊ ಆದ ಕಾರಣ ಇದಕ್ಕೆ ಟೆನ್ಷನ್ ಏನು ಮಾಡಲಿಕ್ಕಿಲ್ಲ, ಇದನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗಿ. ಮ್ಯಾನೇಜ್ಮೆಂಟ್ ಅಂತ ಹೇಗೆ ಅಂತ ಹೇಳಿದರೆ, ನಾವೊಂದು ವಾಹನದಲ್ಲಿ ಹೋಗುವಾಗ ಮುಂದೆಂದು ಒಬ್ಬ ಅಡ್ಡದಿಡ್ಡಿ ಬರ್ತಾನೆ, ನೀವು ಸೀದಾ ಹೋಗ್ತೀರಾ, ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದಿಲ್ವಾ? ಇಷ್ಟೇ. ಈ ವೈರಸ್ ಸ್ಟ್ರೈಟ್ ನಿಮ್ಮ ಯಾರಿಗೆ ಯಾವ ಮನೆಗೆ ಬರ್ತಾ ಗೊತ್ತಿಲ್ಲ, ಸ್ವಲ್ಪ ತಪ್ಪಿಸಿಕೊಂಡು ಹೋದರೆ ಆಯಿತು. ನಾವೆಲ್ಲವೂ ಕೂಡ ಇಡೀ ಸಮಾಜ, ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನಾವೆಲ್ಲರೂ ಕೂಡ ಪ್ರೀತಿಪೂರ್ವಕವಾದ ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ನಾವು ವಿಶೇಷವಾದ ಮಹತ್ವವನ್ನು ಕೊಡುವಂಥ ಕೆಲಸ ನಾವು ಇವತ್ತು ಮಾಡುವ. ನಾವೆಲ್ಲ ಜಾತಿ ಮತ್ತು ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಸಮಾಜದಲ್ಲಿ ಏಕತೆ, ಸೋದರತೆ, ಪ್ರೀತಿ, ವಿಶ್ವಾಸ ಇವತ್ತು ಬಹುಶಃ ನಾವು ಮುಂದೆ ನಿಂತು, ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ದೇಶ ನಮಗೆ ಅತಿ ಮುಖ್ಯ. ಇದರಲ್ಲಿ ನಮ್ಮ ಧರ್ಮದಲ್ಲಿ ಕೂಡ ನಮಗೆ ಹೇಳಿಕೊಟ್ಟಿದ್ದು ಯಾವುದು ಅಂತ ಹೇಳಿದರೆ, ನಿನ್ನ ದೇಶ ನಿನಗೆ ಅತಿ ಮುಖ್ಯ. ಆ ದೇಶದ ಯಾವ ದೇಶ ನಿನ್ನ ಬದುಕ್ತೀಯ, ಆ ದೇಶದ ಸಂಸ್ಕೃತಿಗೆ ಅನುಗುಣವಾಗಿ, ಕಾನೂನಿಗೆ ಅನುಗುಣವಾಗಿ ಬದುಕೊಳ್ಳುವುದು ನಮ್ಮ ಜವಾಬ್ದಾರಿ ಇದರಲ್ಲಿ. ಆದ ಕಾರಣ ಅತ್ಯಂತ ಏಕತೆಯ, ಅತ್ಯಂತ ಸೋದರತೆ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆ ತೆಕ್ಕೊಳ್ಳೋ ಜವಾಬ್ದಾರಿ ನಾವು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಳು ಅಂತ ಹೇಳಿಕೊಳ್ತಾ, ಹಿರಿಯರೆಲ್ಲರ ಆಶೀರ್ವಾದ ಮತ್ತು ಮತ್ತೊಮ್ಮೆ ಶಾಫಿ ಬಬ್ಬುಕಟ್ಟೆಗೆ ಎಲ್ಲರ ತಂಡದವರಿಗೆ ಶುಭಾಶಯ ಸಲ್ಲಿಸಿಕೊಂಡು, ಈ ಒಂದು ಕುಟುಂಬಸ್ಥರಿಗೆ ಕೂಡ ನನ್ನ ವಿಶೇಷವಾದ ಕತೆ ನಾನು ಇವತ್ತು ಸಲ್ಲಿಸಿ ನನ್ನ ಮಾತು ಮುಗಿಸಿ, ಬಹುಶಃ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳುವ ಮೂಲಕ ಆ ಸರ್ವ ದೇವರ ಹೆಸರಿನಲ್ಲಿ ಇದನ್ನು ಉದ್ಘಾಟಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇನ್ನಿತೆಲ್ಲ ನನ್ನ ಸಹೋದರಿಗೆ ನಮಸ್ಕಾರಗಳು, ಧನ್ಯವಾದಗಳು. ಬಹಳಷ್ಟು ಸ್ಪಷ್ಟವಾಗಿ ಬಹಳಷ್ಟು ಮಾಹಿತಿಗಳು ನೀಡಿದ್ದಾರೆ. ತಮಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳು. ನಮ್ಮ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಾಗಿರತಕ್ಕಂತಹ
ಶ್ರೀ ಆಲ್ವಿನ್ ಡಿಸೋಜಾ ಅಲ್ಪಸಂಖ್ಯಾತರ ಉಲ್ಲಾಲ ಘಟಕದ ಅಧ್ಯಕ್ಷರು, ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಲ್ವಿನ್. ಇನ್ನೊಬ್ಬರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಜಕರಿಯಾ ಮಲಾರ್ ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ನಾನು ಸ್ವಾಗತಿಸಿದರೊಂದಿಗೆ ನಮ್ಮ ಮನೆಯ ಕೀ ಹಸ್ತಾಂತರ ಕಾರ್ಯಕ್ರಮ, ಅದರ ಬಳಿಕ 3 ಸಾಧಕರನ್ನು ಸನ್ಮಾನಿಸುವ ಕಾರ್ಯಕ್ರಮ, ಅತಿಥಿಗಳನ್ನು ಬೀಳ್ಕೊಡುವ ಕಾರ್ಯಕ್ರಮ ಕೂಡ ಮಾಡಲಿಕ್ಕೆ ಇದೆ. ಇದೀಗ 3 ಸಾಧಕರನ್ನು ಸನ್ಮಾನಿಸುವ ಕಾರ್ಯಕ್ರಮ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ಪತ್ರಕರ್ತರೆಂಬ ಹೆಗ್ಗಳಿಕೆಯಿಂದ ಬಹಳಷ್ಟು ಅತ್ಯುನ್ನತವಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುತ್ತಿರುವಂಥ 3 ಸಾಧಕರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅದರಲ್ಲಿ ಪ್ರಪ್ರಥಮ ಬಾರಿಗೆ ನನ್ನ ಆತ್ಮೀಯರು, ಸ್ನೇಹಿತರು ಆಗಿರತಕ್ಕಂತಹ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಂಥ ಓರ್ವ ಪತ್ರಕರ್ತ ಹಮ್ಜಾ ಮಲಾರ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸುವುದರೊಂದಿಗೆ ಅವರನ್ನು ನಾನು ಈಗ ಈ ಕಾರ್ಯಕ್ರಮದಲ್ಲಿ ನಾವು ಈಗ ಸನ್ಮಾನಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಲವು ಕೃತಿಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಸಮರ್ಪಿಸಿದ ಹಮ್ಜಾ ಮಲಾರ್ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಟಿಪ್ಪು ಸುಲ್ತಾನ್ ವತಿಯಿಂದ ಅವರನ್ನು ಮೊಟ್ಟ ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಅಭಿನಂದಿಸ್ತಾ ಇದ್ದೇವೆ, ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಘನವತ್ತ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ UT ಖಾದರ್ ಸಾಹೇಬರು ಹಾಗೂ ನಮ್ಮ ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾಗಿರತಕ್ಕಂಥ ಶಾಫಿ ಬಬ್ಬುಗಟ್ಟೆ, MT ಮೊಹಮ್ಮದ್ ಮೋಹನ್, ವಿದ್ಯಾಧರ್ ಶೆಟ್ಟಿ ಹಾಗೂ ಆಲ್ವಿನ್ ಡಿಸೋಜಾ ಇವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದುಕೊಂಡು ಅವರನ್ನು ಸನ್ಮಾನಿಸಲಿಕ್ಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಪತ್ರಕರ್ತರಾಗಿರ್ತಕ್ಕಂಥ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿ ಹಲವು ಪತ್ರಿಕೆಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಸಮರ್ಪಿಸಿದಂಥ, ಯಾವುದೇ ಪಕ್ಷಪಾತವಿಲ್ಲದೆ ದಿಟ್ಟವಾಗಿ ವರದಿ ಮಾಡಿ ಜನಸಾಮಾನ್ಯರ ಕುಂದುಕೊರತೆಗಳನ್ನು ಅಧಿಕಾರ ವರ್ಗಕ್ಕೆ ತನ್ನ ಕ್ರಾಂತಿಕಾರಿ ಬರಹ ಮೂಲಕ ಗಮನ ಸೆಳೆದ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಪತ್ರಕರ್ತ ಅನ್ಸರ್ ಇನೋಲಿ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಅಭಿನಂದಿಸುವುದರೊಂದಿಗೆ ಸನ್ಮಾನಿಸ್ತಾ ಇದ್ದೇವೆ. ಸರ್ಟಿಫಿಕೇಟ್ ಎಲ್ಲ ಕೊಡ್ತುಂಟಾಯ್ತು, ಹೋದ್ರಿಗೆ ಮುಂದೆ ಕೊಡ್ತುಂಟಾಯ್ತು. ಮನ್ಸೂರ್ ಭಾಯ್ ಆಫೀಸ್ ಕೊಡ್ಬೋದು. ಇನ್ನೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಸಮಾಜ ಸೇವೆಯನ್ನು ಮೈಗೂಡಿಸಿಕೊಂಡು ತನ್ನ ಯುವ ಸಮೂಹವನ್ನು ಭವ್ಯ ಭಾರತದ ಸಜ್ಜಗೆಗಾಗಿ ರೂಪಿಸಿದ ಕಳಕಳಿಯ ಹೊಂದಿರುವ ಪ್ರೀತಿಯ ನನ್ನ ಆತ್ಮೀಯ SG ಹಫೀಜುರ್ ರಹಮಾನ್ ಅವರನ್ನು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ, ಅವರನ್ನು ಅಭಿನಂದಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಒಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿ ವಿದ್ಯಾಧರ್ ಶೆಟ್ಟಿ ಸರ್ ಅವರನ್ನು ಕೂಡ ಕಿರುಕಾಣಿಕೆ ಕೊಟ್ಟು ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಇನ್ನೊಬ್ಬರು ಆಲ್ವಿನ್ ಡಿಸೋಜಾ ಅವರನ್ನು ಕೂಡ ಕಿರುಕಾಣಿಕೆ ಕೊಟ್ಟು ನಮ್ಮ ಶಾಸಕರು ಸನ್ಮಾನಿಸ್ತಾ ಇದ್ದಾರೆ. ಮತ್ತೊಬ್ಬರು ನಮ್ಮ ಇಂದಿನ ಕಾರ್ಯಕ್ರಮದ ಈ ಮನೆ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ನಮಗೆ ಬಹಳಷ್ಟು ನೆರವನ್ನು ಕೂಡಿ ಸಹಕರಿಸಿದಂಥವರು ಮೇಡಮ್ ಆಗಿದ್ದಾರೆ, ಶ್ರೀಮತಿ ಲವೀನಾ ಮೇಡಮ್ ಅವರನ್ನು ಕೂಡ ಕಿರುಕಾಣಿಕೆ ಕೊಟ್ಟು ಖಾದರ್ ಸಾಹೇಬ್ರವರು ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಇನ್ನೊಬ್ಬರು ಪಸಕುರಲ್ ಇದರ ಛಾಯಾಗ್ರಾಹಕ ಆಸಿಫ್ ನಮ್ಮೊಂದಿಗೆ ಬಹಳಷ್ಟು ಅತ್ಯುತ್ತಮವಾದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದುಕೊಂಡು ಸಹಕಾರವನ್ನು ಕೊಡುವವರಾಗಿದ್ದಾರೆ. ನಮ್ಮ ಆಸಿಫ್ ಪಸಕುರಲು ಅವರನ್ನು ಕೂಡ ಶಾಸಕರು ಕಿರುಕಾಣಿಕೆ ಕೊಟ್ಟು ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಡುವಂಥ ಒಂದು ನಿಮಿಷ ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂಥ ಅಬ್ದುಲ್ ರಹಿಮಾನ್ ರವರು ಅವರನ್ನು ಕೂಡ ಶಾಸಕರು ಅವರಿಗೆ ಒಂದು ಕಿರುಕಾಣಿಕೆ ಕೊಟ್ಟು ಅವರನ್ನು ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ 1-2 ನಿಮಿಷದಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ. ನೂತನ ನವೀಕೃತ ಮನೆ ಹಸ್ತಾಂತರ ಕಾರ್ಯಕ್ರಮ ಈಗಾಗಲೇ ಮುಕ್ತಾಯ ಹಂತಕ್ಕೆ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಎಲ್ಲ ವಿಧದಲ್ಲಿಯೂ ಸಹಕಾರ ಕೊಟ್ಟಂಥ ನಮ್ಮ ನೆಚ್ಚಿನ ಶಾಸಕರು ಮಾಜಿ ಸಚಿವರಾದ UT ಖಾದರ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ MT ಮೊಹಮ್ಮದ್ ಮೋಹನ್ ಅವರಿಗೂ
ಈ ವ್ಯವಸ್ಥೆಯ ಪರವಾಗಿ ತುಂಬುರಿದ ಧನ್ಯವಾದಗಳು. ಅದೇ ರೀತಿ ಈಗಾಗಲೇ ಸನ್ಮಾನ ಸ್ವೀಕರಿಸಿದಂತಹ ಹಮ್ಜಾ ಮಲಾರ್, ಅನ್ಸಾರಿ ನೋಳಿ, ಹಫೀಜ್ ಸಜ್ಪಾ ಇವರಿಗೂ ತುಂಬುರಿದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿದ್ಯಾಧರ್ ಶೆಟ್ಟಿ ಪತ್ರಕರ್ತರು ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಆಲ್ವಿನ್ ಡಿಸೋಜ ಅಲ್ಪಸಂಖ್ಯಾತ ಅಧ್ಯಕ್ಷರು ಕೋಟೆಕಾರ ಗ್ರಾಮ ಪಂಚಾಯತ್ ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಪರಮ ಕಾರುಣಿಕನು ಕರುಣಾಲಯದ ಸೃಷ್ಟಿಕರ್ತನ ನಾಮದಿಂದ ಅವನ ಕರುಣೆಯು ರಕ್ಷೆಯು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅನುಚರರಿಗೂ ಸದಾ ವರ್ಷಿಸಲಿ. ಕೆಲವು ಸಂದರ್ಭದಲ್ಲಿ ಮಾತನಾಡದೇ ಇರುವುದೇ ಅತ್ಯುತ್ತಮವಾದಂಥ ಸಂದರ್ಭ ಆಗಿರ್ತದೆ. ಅಂದರೆ ಎಲ್ಲರೂ ಮಾತಾಡಿದರು, ಆದರೆ ಒಂದೆರಡು ಮಾನ್ಯ ಸಚಿವರ ಬಗ್ಗೆ ಶಾಸಕರ ಬಗ್ಗೆ ಮಾತಾಡಬೇಕಂತ ಆಸೆ ಇತ್ತು. ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಶಾಫಿ ಬಬ್ಬುಗಟ್ಟೆ ಅವರಿಗೆ ಆಭಾರಿಯಾಗಿರುವೆ. ಏನೆಂದರೆ ನಾನು ವಿದ್ಯಾರ್ಥಿ ದೆಸೆಯಿಂದಲೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡಿಪು ಅಲ್ಲಿರುವಾಗಲೇ ಕಲಾ ವಿಭಾಗದ ವಿದ್ಯಾರ್ಥಿ ನಾಯಕನಾಗಿರುವಾಗ ಮಾನ್ಯ ಶಾಸಕರಲ್ಲಿ ಹಲವು ಬೇಡಿಕೆಗಳನ್ನು ಇಟ್ಟಿದ್ದೆವು. ಅದೆಲ್ಲವನ್ನು ಅವರು ಪೂರೈಸಿದ್ದಾರೆ. ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಅದರ ಹಾಗೆ ಮಂಗಳೂರಿನ ಒಂದು ಖಾಸಗಿ ಹಾಸ್ಪಿಟಲಲ್ಲಿ ಒಂದು ಕೊರೋನಾ ಪಾಸಿಟಿವ್ ಆದಂತಹ ಒಂದು ಪೇಷಂಟ್ ಮತ್ತು ಕ್ರಿಟಿಕಲ್ ಕೇಸ್ ಇತ್ತು. ಅಲ್ಲಿ ಅವರಿಗೆ ವೆಂಟಿಲೇಟರ್ ಕೊಡಲಿಲ್ಲ. ನಾನು ಅಣ್ಣನಲ್ಲಿ ಕಾಲ್ ಅನೀಫ್ ಸಜೀಪ್ ನನ್ನ ಅಣ್ಣ ಅವರಲ್ಲಿ ಹೇಳಿ ಮಾನ್ಯ ಶಾಸಕರಲ್ಲಿ ತಿಳಿಸಿದಾಗ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿದ್ದೀರಿ. ಆ ಕೊರೋನಾ ಪಾಸಿಟಿವ್ ಆದ ವ್ಯಕ್ತಿ ನನ್ನಲ್ಲಿ ಹೇಳಿದರು ಮಾನ್ಯ ಶಾಸಕರಿಗೆ ನಂದು ಒಂದು ಥ್ಯಾಂಕ್ಸ್ ಹೇಳುವಂತ. ಆ ಕಾರಣದಿಂದ ನಾನು ಥ್ಯಾಂಕ್ಸ್ ಹೇಳಿದ್ದೇನೆ. ಹಮ್ಜಾ ಮಲಾರ್ ಮತ್ತು ಅನ್ಸಾರಿ ನೋಲಿ ಅವರ ಮುಂದೆ ನನಗೆ ಸನ್ಮಾನ ಆಗಿದೆ ಅಂದರೆ ಬಹಳ ಖುಷಿ ಕೂಡ ಆಗ್ತದೆ, ಜವಾಬ್ದಾರಿಯೂ ಹೆಚ್ಚಾಗ್ತದೆ. ಇದರ ಕ್ರೆಡಿಟ್ ಡಾಕ್ಟರ್ ಲತಾ ಜೆಸ್ ನನ್ನ ಗುರು. ನಾನು ಅತ್ಯಂತ ಗುರುಗಳನ್ನು ಪ್ರೀತಿಸ್ತೇನೆ. ನಾನು ಏನಾದರೂ ಬೆಳವಣಿಗೆ ಆದರೆ ಅದು ನನ್ನ ತಾಯಿ, ತಂದೆ, ಅಕ್ಕ, ನನ್ನ ಗುರುಗಳ ಆಶೀರ್ವಾದ ವಿನಃ ಮತ್ತೇನಲ್ಲ. ಇಷ್ಟು ಹೇಳಿ ಧನ್ಯವಾದಗಳು.